ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯ ಜೊತೆಗೆ ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೇ ಪಾಶ್ಚಾತ್ಯ ದೇಶತಾರಿಣಿ. ವ್ಯಾಸದೇವ, ನಾರಾಯಣ ಮತ್ತೆ ಸರಸ್ವತಿಗೆ ನಮಸ್ಕಾರ ಮಾಡೋಣ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಭಗವದ್ಗೀತೆಯ ಮಹಾತ್ಮೆಯದ ಒಂದು ಶ್ಲೋಕ ಹೇಳೋಣ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಕೃಷ್ಣನಿಗೆ ನಮನ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಸೊ ಹಿಂದಿನ ಒಂದು ತರಗತಿಯಲ್ಲಿ ನೀವು ಎಲ್ಲರೂ ಕೂಡ ಅಭ್ಯಾಸ ಮಾಡಿದ್ರಿ. ಅದಕ್ಕಿಂತ ಮುಂಚೆ ಇರುವಂತ ತರಗತಿಯಲ್ಲಿ
11ರಿಂದ 20 ಶ್ಲೋಕವರೆಗೂ ನಾವು ಅದರ ಒಂದು ಅರ್ಥ ಸಹಿತ ಹೀಗೆ ನಾವು ಉಚ್ಚಾರಣೆಯನ್ನ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಇವತ್ತು 21ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ ನಾವು ತಿಳ್ಕೊಳ್ಳೋಣ. ಅಧ್ಯಾಯ ಯಾವ್ದು ಮಾತಾಜಿ? ಶ್ಲೋಕ ಮಾತಾಜಿ 2ನೇ ಅಧ್ಯಾಯ ಎರಡನೇ ಅಧ್ಯಾಯ. 21ನೇ ಶ್ಲೋಕ. ಫಸ್ಟ್ ಯಾರು 5 ಜನ ಇದ್ದಾರೋ ಅಲ್ಫಾಬೆಟಿಕಲಿ ಓದಿಸ್ತಾರೆ. ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮನ್ನ. ಅವರು ಹೆಸರು ಕೂಗಿದ್ಮೇಲೆ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಫಸ್ಟ್ 5 ಜನ ಹೇಳಿ, ನಾನು ಹೇಳಿ ಆದ್ಮೇಲೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2ರ 21ನೇ ಶ್ಲೋಕ. ವೇದ ವಿನಾಶಿನಂ ನಿತ್ಯಂ ಯ ಏನಂ ಅಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಇನ್ನೊಮ್ಮೆ ಸ್ಲೋ ಆಗಿ ಹೇಳ್ತೀನಿ ನೋಡಿ. ವೇದ ವಿನಾಶಿನಂ ನಿತ್ಯಂ. ವೇದ ವಿನಾಶನಂ ನಿತ್ಯಂನಲ್ಲಿ 2 ಪದಗಳು ಬರುತ್ತೆ. ವೇದ ಮತ್ತೆ ಅವಿನಾಶನಂ ಅಂತ ಹೇಳಿ. ಹಾಗಾಗಿ 2 ಕೂಡಿಬಿಟ್ಟು ವೇದ ವಿನಾಶಿನಂ ಅಂತ ಆಗುತ್ತೆ. ನಿತ್ಯಂ ಯ ಏನಂ ಅಜಂ ಅವ್ಯಯಂ ಅಂತ ಹೇಳಿ. ಯ ಏನಂ ಅಜಂ ಅವ್ಯಯಂ. ಇಲ್ಲಿ ಏನಂ ಅಜಂ ಅವ್ಯಯಂನಲ್ಲಿ 3 ಪದಗಳು ಬರುತ್ತೆ. ಏನಂ ಮತ್ತೆ ಅಜಂ ಮತ್ತೆ ಅವ್ಯಯಂ ಅಂತ. ಎಲ್ಲ ಕಡೆ ನೋಡಿದಾಗ ನಾವು ಅ ನ ಸೇರಿಸಿರೋದನ್ನ ಕಾಣ್ತೇವೆ. ಯಾವಾಗ ಅ ನ ಪ್ರೊನೌನ್ಸ್ ಮಾಡೋದಿಲ್ವೋ ಅವಾಗ ಅದನ್ನ ಸ್ವರ ಅಂತ ತಗೊಂಡು ಕೂಡಿ ಹೇಳಲಾಗತ್ತೆ. ಏನಂ ಅಂತಂದ್ರೆ ಇದನ್ನು ಅಂತಂದ್ರೆ ಆತ್ಮವನ್ನ ಹೇಳ್ತಾ ಇದ್ದಾರೆ. ಏನಂ ಅಂದ್ರೆ ಆತ್ಮಕ್ಕೆ ಹೇಳ್ತಾ ಇರುವಂತದ್ದು. ಅದನ್ನ ಸಂಸ್ಕೃತದಲ್ಲಿ ಇದಂ ಅಂತ ಕರೀತಾರೆ. ಅಜಂ ಅಜಂ ಅಂದ್ರೆ ಜನನ ರಹಿತವಾಗಿರುವಂತದ್ದು. ಅವ್ಯಯಂ ಅಂತಂದ್ರೆ ವಿಕಾರ ರಹಿತವಾಗಿರುವಂತದ್ದು ಅಂತ. ಆಮೇಲೆ ಕಥಂ ಸ ಪುರುಷ ಶಃ ಶಹ ಅಲ್ಲಿ ಶಹ ಅಂತ ಹೇಳಂಗಿಲ್ಲ ಮಧ್ಯದಲ್ಲಿ. ಶಃ ಪಾರ್ಥ ಕಂ ಘಾತಯತಿ ದೊಡ್ಡ ಘಾ ಇದೆ. ಸೊ ಹಾಗಾಗಿ ನೀವು ದೀರ್ಘವಾಗಿ ಉಚ್ಚಾರಿಸಬೇಕು. ಘಾತಯತಿ ಹಂತಿಕಂ ಮ ವ್ಯಂಜನ ಇದೆ. ಹಾಗಾಗಿ ಕಮ ಅನ್ನಂಗಿಲ್ಲ, ಕಂ ವ್ಯಂಜನ ಇದ್ದಾಗ ನಾವು ಅರ್ಧ ಉಚ್ಚರಿಸಬೇಕು ಅದನ್ನ. ಇದ್ರ ಒಂದು ಅನುವಾದ ನೋಡೋಣ. ಈ ಶ್ಲೋಕದಲ್ಲಿ ಕೂಡ ಭಗವಂತ ಹೇಳ್ತಾ ಇರುವಂತದ್ದು ಅರ್ಜುನನಿಗೆ. ಏನ್ ಹೇಳ್ತಾ ಇದ್ದೆ? ಕೇಳಿಸ್ತಾ ಇದೆಯಾ? ಹೇಳಿಸ್ಬೇಕಾ ಮತ್ತೆ? ಇಲ್ಲ ಇಲ್ಲ, ಅನುವಾದ ಹೇಳ್ತೇನೆ. ಅನುವಾದ ಹೇಳಿದ್ಮೇಲೆ ಕೇಳಿಸಿ. ಭಗವಂತ ಹೇಳ್ತಾ ಇರುವಂತದ್ದು ಹೇ ಪಾರ್ಥ ಅಂತ. ಅಂದ್ರೆ ಆತ್ಮದ ಒಂದು ಲಕ್ಷಣಗಳನ್ನ ಈಗಲೇ ಹಿಂದಿನ ಶ್ಲೋಕದಿಂದ ಹೇಳ್ತಾ ಬಂದಿರುವಂತದ್ದು ಭಗವಂತ. ಇಲ್ಲಿನೂ ಕೂಡ ಹೇಳ್ತಾನೆ ವೇದ ವಿನಾಶಿನಂ. ವೇದ ಮತ್ತೆ ಅವಿನಾಶಂ ನಾಶವಿಲ್ಲದ ಅಂತ ಹೇಳಿ. ವೇದ ವಿನಾಶನಂ ಅಂತಂದ್ರೆ ಈ ಆತ್ಮ ಏನಾಗಿದೆ? ಅವಿನಾಶಿ ಆಗಿದೆ. ನಿತ್ಯಂ ಅಂದ್ರೆ ಇದು ಆತ್ಮವು ನಿತ್ಯವಾಗಿದೆ. ಯ ಏನಂ ಅಜಂ ಅಂತ ಹೇಳಿ. ಯ ಏನಂ ಅಂತ ಹೇಳ್ತಾ ಅದಕ್ಕೆ ಅಥವಾ ಇದನ್ನು ಅಂದ್ರೆ ಆತ್ಮವನ್ನ ಕುರಿತು ಹೇಳ್ತಾ ಇರುವಂತದ್ದು. ಅಜಂ ಆಗಿದೆ ಆತ್ಮ. ಅಜಂ ಅಂತಂದ್ರೆ ಅದಕ್ಕೆ ಹುಟ್ಟಿಲ್ಲ ಅಂತ. ಅವ್ಯಯಂ ಅವ್ಯಯಂ ಅಂತಂದ್ರೆ ವ್ಯಯ ಅಂತಂದ್ರೆ ಕ್ಷಯಿಸುವಂಥದ್ದು. ಅವ್ಯಯ ಅಂತಂದ್ರೆ ಕ್ಷಯವಿಲ್ಲದೆ ಇರುವಂತದ್ದು. ಹಾಗಾಗಿ ಆತ್ಮ ಇಲ್ಲಿ ಅವ್ಯಯಂ ಆಗಿದೆ, ಕ್ಷಯವಿಲ್ಲದ್ದಾಗಿದೆ. ಕಥಂ ಸ ಪುರುಷ ಪಾರ್ಥ. ಕಥಂ ಅಂತಂದ್ರೆ ಇದನ್ನ ಹೇಗೆ ಇದನ್ನ ಯಾರು ತಿಳ್ಕೊಳ್ತಾರೋ. ಸ ಪುರುಷ ಅಂತಂದ್ರೆ ಪುರುಷ ಯಾರು ಇದನ್ನ ತಿಳ್ಕೊಳ್ತಾರೋ ಪಾರ್ಥ. ಕಂ ಘಾತಯತಿ ಹಂತಿಕಂ. ಇದನ್ನೆಲ್ಲ ತಿಳ್ಕೊಂಡವನು ಹೇಗೆ ಯಾರನ್ನಾದ್ರೂ ಕೊಲ್ಲುವನು ಮತ್ತೆ ಹೇಗೆ ಕೊಲ್ಲಿಸುವನು ಅಂತ ಹೇಳಿ. ಆತ್ಮ ವಿನಾಶ ಇಲ್ಲದ್ದು ನಿತ್ಯವಾಗಿರುವಂತದ್ದು, ಹುಟ್ಟಿಲ್ಲ ಕ್ಷಯವಿಲ್ಲ. ಇದನ್ನು ಯಾರು ತಿಳಿದಿರ್ತಾನೋ ಅವನು ಯಾರನ್ನು ಕೂಡ ಯಾರನ್ನಾದ್ರೂ ಕೊಲ್ಲುವನು ಕೊಲ್ಲಿಸುವನು. ಅವನಿಗೆ ಗೊತ್ತಿರುತ್ತೆ ಇದು ಆತ್ಮ, ದೇಹ ಮಾತ್ರ ಸಾಯುತ್ತೆ, ಆತ್ಮ ಸಾಯೋದಿಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಓದ್ಸಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ, ಒಂದ್ ಸೆಕೆಂಡ್ ಮಾತಾಡಿ. ಹರೇ ಕೃಷ್ಣ. ಯೋಗೇಶ್ ಪ್ರಭುಜಿ ಹರೇ ಕೃಷ್ಣ ಓದ್ತೀರಾ? ಮಾತಾಜಿ ಮೇಲಿಂದನೇ ಹೋಗ್ತೀರಾ ಏನ್ ನೋಡಿ. ಮೊನ್ನೆ ಹೌದು ಹಿಂದಿಂದ ಬಂದಿದ್ರಿ ನೀವು. ಓಕೆ.
ಅವರು ಸರಿ ಓದಿ ಪ್ರಭುಜಿ. ಓದಿ ಓದಿ ಸ್ಟಾರ್ಟ್ ಮಾಡಿದ್ರೆ ಮಾಡಿ. ಯೋಗೀಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಕೇಳ್ತಾ ಇಲ್ಲ ಪ್ರಭುಜಿ, ಹೇಳಿ. ಮಾತಾಜಿ ಓದಿ ಮಾತಾಜಿ, ನಾನು ಕೇಳ್ತೇನೆ ಮಾತಾಜಿ. ಓದಿ ಪ್ರಭುಜಿ, ಪರವಾಗಿಲ್ಲ. ಅಲ್ಲ ಕೇಳ್ತೇನೆ, ಅದಕ್ಕೆ ನೆಟ್ವರ್ಕ್ ದೊಡ್ಡ ಇದಿಲ್ಲ, ಕಟ್ ಇದಾಗ್ತಾ ಉಂಟು. ಆಯ್ತು ಪ್ರಭುಜಿ, ಓಕೆ ಪ್ರಭುಜಿ. ಅಲ್ಪ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ವೇದ ವಿನಾಶೀನಂ ನಿತ್ಯಂ ಯಯೇನಮಜ್ಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೀವು 2ನೇ ಲೈನ್ ಅಲ್ಲಿ ಏನಂ ಅಜಂ ಅವ್ಯಯಂ ಅಂತ ಹೇಳಿ ಒಂದು, ಇಲ್ಲಾಂದ್ರೆ ಏನಂ ಅಜಂ ಅವ್ಯಯಂ ಕೂಡಿ ಹೇಳ್ಬೋದು. ಏನಂ ಅಜಂ ಅವ್ಯಯಂ ಕೂಡಿ, ಇಲ್ಲ ಏನಂ ಬಿಡಿಸಬೇಕು ಅಂದ್ರೆ ಅಜಂ ಅವ್ಯಯಂ. ಏನಂ ಅಜಂ ವ್ಯಯಂ ಅವ್ಯಯಂ ಬರುತ್ತೆ ಅಲ್ಲಿ, ಅವ್ಯಯಂ. ಅವ್ಯಯಂ. ಏನಂ ಅಜಂ ಅವ್ಯಯಂ. ಅವ್ಯಯಂ ಬಿಡಿಸಿದ್ರೆ ಹಾಗೆ ಹೇಳ್ಬೇಕು. ಕೂಡಿ ಹೇಳೋದಾದ್ರೆ ಏನಂ ಅಜಂ ಅವ್ಯಯಂ ಹೇಳ್ಬೇಕು. ಸರಿ ಮಾತಾಜಿ. ನೆಕ್ಸ್ಟ್ ಹರೇ ಅಂಬಿಕಾ. ಕೃಷ್ಣ. ಅಂಬಿಕಾ ಮಾತಾಜಿ. ಅಂಬಿಕಾ ಮಾತಾಜಿ ಹೇಳಿ. ಅನುಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ವೇದ ವಿನಾಶಿನಂ ನಿತ್ಯಂ ಯ ಏನಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. Next ಅಶ್ವಿನಿ ಮಾತಾಜಿ. ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ವೇದ ವಿನಾಶನಂ ನಿತ್ಯಂ ಯಾ ಏನ ಮಜಂ ಅವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಇಲ್ಲಿ ಸ್ಪ್ಲಿಟ್ ಮಾಡೋದು ನೋಡಿ ಸರಿಯಾಗಿ. ಏನ ಮಜ ಅನ್ಬೇಡಿ. ಏನ ಮಜ ಅಂತಂದ್ರೆ ಏನ ಬೇರೆ ಆಗುತ್ತೆ, ಮಜಾ ಬೇರೆ ಆಗುತ್ತೆ. ಸೊ ಅದ್ ಬರಲ್ಲ. ಏನಂ ಒಂದು, ಅಜಂ ಒಂದು, ಅವ್ಯಯಂ ಒಂದು. ಏನಂ ಏನಂ ಅಜಂ ಅಜಂ ಅವ್ಯಯಂ. ಅವ್ಯಯಂ. ಹರೇ ಕೃಷ್ಣ. ಇಲ್ಲಾಂದ್ರೆ ಕೂಡಿ ಹೇಳಿ. ಏನಂ ಅಜಂ ಅವ್ಯಯಂ ಕೂಡಿ ಹೇಳಿ. ಅಲ್ಲಿ ಮತ್ತೆ ಸ್ಟಾಪ್ ಮಾಡಬಾರ್ದು ಕೂಡಿ ಹೇಳುವಾಗ. ಏನಂ ಅಜಂ ಅವ್ಯಯಂ. ಸರಿ, ನೆಕ್ಸ್ಟ್ ಹೇಳಿ. ಏನಂ ಅಜಂ ಅಂಬಿಕಾ. ಅವ್ಯಯಂ. ಕೃಷ್ಣಮೂರ್ತಿ. ಇನ್ನೊಂದ್ಸತಿ ಓದ್ಬೇಕಾ ಮಾತಾಜಿ? ಹರೇ ಕೃಷ್ಣ. ಬೇಡ ನೀವು ಮ್ಯೂಟ್ ಅಲ್ಲಿ ಓದ್ಕೊಳ್ಳಿ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 21. ವೇದ ವಿನಾಶಿನಂ ನಿತ್ಯಂ ಏನಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹೇಳ ಹರೇ ಮಾತಾಜಿ. ಕೃಷ್ಣ. ಸುನೀತಾ ಮಾತಾಜಿ. ಯಾರು ಮಾತಾಜಿ? ಹೇಳ ಮಾತಾಜಿ. ಇಲ್ಲ ಮಾತಾಜಿ, ಸೀರಿಯಲ್ ಬರ್ತಾ ವೇದ ಇದೆ. ವಿನಾಶಿನಂ ನಿತ್ಯಂ ಯಯೇನಮಜ ವ್ಯಯಂ ಸಾರಿ ಯಯೇನಮಜವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಇಲ್ಲಿ ಏನಂ ಅಜಂ ಅವ್ಯಯಂ. ಏನಮಜ ಏನಮಜಂ ಅವ್ಯಯಂ. ಏನಮಜ ಅವ್ಯಯಂ. ಏನಮಜಂ ಅವ್ಯಯಂ ಅಂತ ಬಿಡಿಸ್ಬೇಕು. ಹಚ್ಬೇಕು ಅಲ್ಲಿ. ಏನಮಜ ಅವ್ಯಯಂ. ಏನಮಜ ಅಲ್ಲ ಮಾತಾಜಿ, ಆಗಲೇನು ಕೂಡ ಹಾಗೆ ಹೇಳ್ದೆ. ಏನ ಅಂತ ಮಾಡ್ಬಿಟ್ರೆ ಅದ್ ಬೇರೆ ಆಗತ್ತೆ ಅರ್ಥ. ಏನಂ ಅಂತ ಹೇಳಿ. ಏನಂ ಅಜಂ ಅವ್ಯಯಂ. ಏನಂ ಅಜವ್ಯಯಂ. ಅಜಂ ಏನಂ ಮಜ ಅಜಂ. ಅವ್ಯಯಂ. ಅಲ್ಲಿ ಆಡ್ ಮಾಡ್ಬೇಕು ಮಾತಾಜಿ. ಅಲ್ಲಿ ಬರ್ದಿಲ್ಲ, ಬಟ್ ಅದು ಅಂತಂದ್ರೆ ಇದೆಯಲ್ಲ ಅಲ್ಲಿ, ಹಾಗಾಗಿ ಅಜಂ ಏನಂ ಅವ್ಯಯಂ. ಅಜಂ ಅವ್ಯಯಂ. ಅವ್ಯಯಂ. ಕೂಡಿ ಹೇಳೋದಾದ್ರೆ ಏನಮಜಂ ಅವ್ಯಯಂ. ಏನಮಜಂ ಅವ್ಯಯಂ. ಏನಮಜವ್ಯಯಂ. ಏನಮಜಂ ಅವ್ಯಯಂ. ಸರಿ. ಹರೇ ಕೃಷ್ಣ Next ಹೇಳಿ. ಮಾತಾಜಿ. ಆಯ್ತು ಮಾತಾಜಿ. ಆಯ್ತಾ? ನೆಕ್ಸ್ಟ್ ಹೇಳ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 22ನೇ ಶ್ಲೋಕ.
ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಲಾಗ್ ಹೇಳ್ತೀನಿ ನೋಡಿ. ವಾಸಾಂಸಿ ಅಲ್ಲಿ ಅನುನಾಸಿಕ ಇದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ, ಗಕ್ಕೆ ಇದಿದೆ, ಒಟ್ಟು ಸುಳಿದೆ. ಸೊ ಹಾಗಾಗಿ ಗೃಹ್ ಅಂತ ಹೇಳ್ಬೇಕು. ಅದಕ್ಕೆ ರು ಬರುತ್ತೆ. ಒಟ್ಟು ಸುಳಿದು ಉಚ್ಚಾರಣೆ ರು, ಋಷಿ ರು ಬರುತ್ತೆ. ಹಾಗಾಗಿ ಗೃಹ್ ಅಂತ. ಹಕ್ಕೆ ಣ ಒತ್ತಿದೆ, ಹಣ, ಗೃಹ್ಣಾತಿ. ನರೋಪರಾಣಿ ಅಲ್ಲಿ ಕೂಡ ನೋಡಿ, ನಾನು ನಿಮ್ಗೆ ಒಂದು ಗೆ ಒಂದು ಶಬ್ದ ಹೇಳ್ದೆ. ಯಾರಿಗೆ ನೆನಪಿದೆ ಅದ್ ಹೇಳ್ತೀರಾ? ನರೋಪರಾಣಿಯಲ್ಲಿ ಬಂದಿರೋ ಅದೊಂದು ಸಂಕೇತ. ಅದಕ್ಕೇನಂತ ಒಂದು ಹೇಳ್ತಾರೆ ಅಂತ ಸಣ್ಣ ಹೇಳಿ. ಹಾವು, ಒಂದು ಸಣ್ಣ ಹಾವು ಸಾವಕಾಶವಾಗಿ ನುತ್ತೆ. ಅಲ್ಲ, ಅದಕ್ಕೊಂದು ಹೆಸರು ಹೇಳಿದ್ದೆ ನಾನು. ಅದಕ್ಕೆ ಏನ್ ಹೇಳ್ತಾರೆ ಅಂತ. ಅಂದ್ರೆ ಆ ಮಾತಾಜಿ ಅದೇ, ಅದಕ್ಕೊಂದು ಹೆಸರು ಹೇಳಿದ್ದೆ ನಾನು. ಅಂತ ಅಂತಾರೆ, ಗೊತ್ತಾಯ್ತು. ಅದ್ರ ಚಿಹ್ನೆ ಏನಂತ ಹೇಳಿದ್ದೆ ನಾನು ನಿಮ್ಗೆ? ಪವರ್ಗ ಸಂಧಿ ಮಾತಾಜಿ. ಅಲ್ಪ ಪ್ರಾಣ. ಯಾರಿಗೂ ಗೊತ್ತಿಲ್ವಾ? ಅನುನಾಸಿಕನ ಮಾತಾಜಿ. ಇಲ್ಲ, ಅನುನಾಸಿಕ ಅದು ಇದು ಬೇರೆ. ಮೂಗಿನಿಂದ ಹೇಳ್ತಾರಲ್ಲ, ಅದಕ್ಕೆ ಅನುನಾಸಿಕ ಅಂತ ಕರೀತಾರೆ. ಗೆ ಒಂದು ಶಬ್ದ ಹೇಳಿದ್ದೆ ನಾನು ನಿಮ್ಗೆ, ಗೊತ್ತಿಲ್ಲ. ಇದು ಒಂದು ಸಂಕೇತ, ಅದಕ್ಕೆ ಹೆಸರಿದೆ. ಯಾರು ರಿಪೀಟು ಅಲ್ಲ, ಪೂರ್ವರೂಪ ಸಂಧಿ. ಪೂರ್ವರೂಪ ಸಂಧಿ ಕರೆಕ್ಟು. ಸಂಧಿ ನಾನು ಸಂಧಿ ಹೇಳ್ದೆ ಯಾವಾಗ, ಯಾಕೆ ಕೂಡುತ್ತೆ ಅಂತ ಹೇಳಿ ಪೂರ್ವರೂಪ ಸಂಧಿ ಅಂತ ಹೇಳ್ದೆ. ಬಟ್ ಅದು ಗೆ ಅವಗ್ರಹ ಅಂತ ಕರೀತಾರೆ. ಆ ಅವಗ್ರಹಕ್ಕೆ ಸಿಂಬಾಲ್ ಎಸ್. ಮತ್ತದನ್ನ ಹೇಗೆ ಉಚ್ಚಾರಣೆ ಮಾಡ್ತಾರೆ ಅಂದ್ರೆ ಇಂದ ಉಚ್ಚಾರಣೆ ಮಾಡ್ತಾರೆ ಅಂತ ಹೇಳಿದ್ದೆ. ಅವಗ್ರಹ ಅಂತ ಕರೀತಾರೆ ಇದಕ್ಕೆ. ಇಲ್ಲಿ ನರೋಪರಾಣಿಯನ್ನ ಬಿಡಿಸಿ ಬರೆದಾಗ ನರಹ ಅಪರಾಣಿ ಅಂತ ಆಗತ್ತೆ. ನರಹ ಅಪರಾಣಿ. ಎಸ್ ಅಂದ್ರೆ ಬಂತು ನೋಡಿ ಇಲ್ಲಿ, ಅಪಹರಾಣಿ ಅಂತ ಹೇಳಿ. ಬಿಡಿಸಿ ಓದೋದಾದ್ರೆ ನರಹ ಅಪರಾಣಿ ಅಂತ ಹೇಳ್ಬೇಕು. ಕೂಡಿಸಿ ಹೇಳೋದಾದ್ರೆ ನರೋಪರಾಣಿ ಅಂತ ಹೇಳ್ಬೇಕು. ಬಟ್ ಕೂಡಿಸಿ ಹೇಳಿದ್ರೇನೆ ಒಳ್ಳೇದು. ತಥಾ ಶರೀರಾಣಿ ವಿಹಾಯ ಜೀರ್ಣಾನ್. ನಕ್ಕೆ ವ್ಯಂಜನ ಬರುತ್ತೆ, ಜೀರ್ಣಾನ್ ಅದನ್ನ ಪೂರ್ಣ ಮಾಡ್ಬಾರ್ದು ಅಲ್ಲಿ. ಅನ್ಯಾನಿ ಸಂಯಾತಿ, ಅಲ್ಲಿನೂ ಕೂಡ ನಾವು ನಾಸಿಕದಿಂದ ಹೇಳ್ತೇವೆ. ಸಂಯಾತಿ. ನವಾನಿ ದೇಹಿ, ದೀರ್ಘ ಇದೆ, ಹಾಗಾಗಿ ಎಳಿಬೇಕು. ಸರಿ, ನೆಕ್ಸ್ಟ್ 5 ಜನರಿಗೆ ಹೇಳಿಸಿ ಮತ್ತೆ. ಇಲ್ಲ, ಅನುವಾದ ಹೇಳ್ತೇನೆ, 1 ನಿಮಿಷ. ಸೊ ಇದ್ರ ಅರ್ಥ ನೋಡ್ಕೊಂಡ್ ಬರೋಣ. ವಾಂಸಾಂಶಿ ಜೀರ್ಣಾನಿ ಯಥಾ ವಿಹಾಯ. ಇಲ್ಲಿ ಕೂಡ ಭಗವಂತ ಹೇಳ್ತಾ ಇರುವಂತದ್ದು, ವಾಂಸಾಂಸಿ ಅಂದ್ರೆ ವಸ್ತ್ರಗಳು, ಜೀರ್ಣಾನಿ ಅಂತಂದ್ರೆ ಹಳೆಯದಾಗಿರುವಂತ ವಸ್ತ್ರಗಳು ಅಥವಾ ಹರಿದು ಹೋಗಿರುವಂತ ವಸ್ತುಗಳು. ಯಥಾ ವಿಹಾಯ ಅಂದ್ರೆ ಹೇಗೆ ತ್ಯಜಿಸ್ತಾರೋ ಅಂತ ಅರ್ಥ. ಅಂದ್ರೆ ಒಬ್ಬ ವ್ಯಕ್ತಿ ಹಳೆಯ ಬಟ್ಟೆಗಳನ್ನ ಹೇಗೆ ತ್ಯಜಿಸ್ತಾನೋ, ನವಾನಿ ಗೃಹಣಾತಿ ನರೋಪರಾಣಿ. ಅವನು ಹಳೆ ಬಟ್ಟೆಗಳನ್ನ ತ್ಯಜಿಸಿದ ಮೇಲೆ ಏನ್ ಮಾಡ್ಬೇಕು? ಹೊಸ ಬಟ್ಟೆಯನ್ನು ಧರಿಸ್ಬೇಕಲ್ಲ. ಹಾಗೆ ಹೊಸ ಬಟ್ಟೆಯನ್ನ ಧರಿಸ್ತಾನೆ. ಹಾಗೇನೆ ತಥಾ ಅಂತಂದ್ರೆ ಹಾಗೇನೆ, ತಥಾ ಶರೀರಾಣಿ ವಿಹಾಯ ಜೀರ್ಣಾನ್. ಹೀಗೆ ಶರೀರವೂ ಕೂಡ ಹೊಸ ದೇಹವನ್ನ, ಅಂದ್ರೆ ಜೀರ್ಣಾನ್ ಅಂತಂದ್ರೆ ಹಳೆಯ ದೇಹವನ್ನ, ಶರೀರವು ಕೂಡ ಹಳೆಯ ದೇಹವನ್ನ ತ್ಯಜಿಸಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹೀಗೆ ಅನ್ಯಾನಿ ಅಂತಂದ್ರೆ ಬೇರೆಯ ಒಂದು ಹೊಸ ದೇಹವನ್ನ ಪಡೆಯುತ್ತದೆ ಅಂತ ಹೇಳ್ತಾನೆ. ಹೀಗೆ ಅನುವಾದದಲ್ಲಿ ಒಬ್ಬ ಮನುಷ್ಯ ಹೇಗೆ ಹಳೆಯ ಬಟ್ಟೆಯನ್ನ ಬಿಟ್ಟು ಹೊಸ ಬಟ್ಟೆಯನ್ನ ಧರಿಸ್ತಾನೋ, ಹಾಗೆಯೇ ಆತ್ಮವು ಕೂಡ ದೇಹವನ್ನ ಬಿಟ್ಟು ಹೊಸ ದೇಹವನ್ನ ಸ್ವೀಕರಿಸುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ. ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ವಾಸಾಂಸಿ ಜೀರ್ಣ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ
तथा शरीराणि विहाय जीर्णान् अन्यानि संयात् नवानि देहि. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ಇದ್ದೀರಾ? ಹೇಳಿ. ಹರೇ ಕೃಷ್ಣ ಮಾತಾಜಿ. ನಾನ ಮಾತಾಜಿ. ಮಾತಾಜಿ ಮತ್ತೆ ಹಿಂದೆ ಹೋಗ್ಬೇಡಿ, ನೀವ್ ಏನ್ ಮಾಡ್ತಾ ಇದ್ರು ಅಷ್ಟೇ ಮಾಡಿ. ಆಯ್ತು ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ ಹಾ ಹೇಳಿದೆ, ಹೇಳಿದ್ರಲ್ಲ. ಸರಿ. ಅನಂತ ಕುಲಕರ್ಣಿ ಪ್ರಭುಜಿ. ಮಾತಾಜಿ ಕೇಳಿಸ್ಲಿಲ್ವಾ? ಹರೇ ಕೃಷ್ಣ. ಕೇಳಿಸಿದೆ. ಶ್ಲೋಕ 22. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಜೀರ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ. ನಾನು ಹೇಳಿ. ಹೇಳಿ. ಹರೇ ಕೃಷ್ಣ. ಶ್ಲೋಕ 22. ವಾಸ್ಯಾಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ಯಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾಂತಿ ನವಾನಿ ದೇಹಿ. ಹರೇ ಕೃಷ್ಣ. ಸರಿ. ನೆಕ್ಸ್ಟ್ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಇಲ್ಲಿ ಛಿ ಆಗ್ಬೇಕು, ಅದು ಛ ಆಗಿದೆ, ಅದನ್ನ ಇದನ್ ಮಾಡ್ಕೊಳ್ಳಿ. ನೈನಂ ಛಿಂದತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಸ್ಲಾಗ್ ಹೇಳ್ತೀನಿ ನೋಡಿ. ನೈನಂ ಛಿಂದತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ. ಅನುನಾಸಿಕ ಇದೆ, ತಕ್ಕೆ ಯಾವತ್ತಿದೆ. ತ್ಯಾಪೋ ನ ಶೋಷಯತಿ ಮಾರುತಃ. ಇದರ ಒಂದು ಅನುವಾದ ಇಲ್ಲಿ ಬಿಡಿಸ್ಲಿಕ್ಕೆ ಇಲ್ಲ ನಿಮ್ಗೆ. ಇದು ಕ್ಲೇದಯಂತ್ಯಾಪ್ಯೋ ಅಷ್ಟೇ. ಇದು ಎರಡಿದೆ, ಕ್ಲೇದಯಂತಿ ಆಮೇಲೆ ಆಪಹ, ಎರಡು ಕೂಡಿದಾಗ ಕ್ಲೇದಯಂತ್ಯಾಪ್ಯೋ ಅಂತ ಆಗಿದೆ. ಕ್ಲೇದಯಂತಿ ಅಂದ್ರೆ ನೆನೆಸುವಂಥದ್ದು. ಎಲ್ಲಿ ನೆನೆಸೋದು? ನೀರಿನಲ್ಲಿ. ಆಪೋ ಅಂತಂದ್ರೆ, ಆಪಹ ಅಂತಂದ್ರೆ ನೀರು ಅಂತ. ಹೀಗೆ ಮತ್ತೆ ಮುಂದುವರಿಸ್ತಾ ಭಗವಂತ ಆತ್ಮದ ಕುರಿತಾಗಿ ಆತ್ಮದ ಲಕ್ಷಣಗಳನ್ನ ಹೇಳ್ತಾ ಇದ್ದಾನೆ. ನೈನಂ ಚಿಂದತಿ ಅಂತಂದ್ರೆ ನೈನಂ ನ ಏನಂ. ನೈನಂ ಅಂದ್ರೆ ನ ಏನಂ. ಇಲ್ಲಿ ನೈನಂ ಅಂದ್ರೆ ನಾವು ಅನ್ಕೊಳ್ತೇವೆ ಕಣ್ಣು ಅಂತ ಹೇಳಿ, ಅದು ಕಣ್ಣಿಂದ ಹೇಳ್ತಾ ಇರಲ್ಲ. ಇಲ್ಲಿ ನ ಏನಂ ಅಂತ ಹೇಳ್ತಾ ಇರುವಂತದ್ದು ಅಂದ್ರೆ ಎಂದಿಗೂ ಇಲ್ಲ ಅಂತ. ಏನಿಲ್ಲ? ಏನಂ ಅಂದ್ರೆ ಆತ್ಮವನ್ನ. ಚಿಂದಂತಿ ಅಂತ ಕರಿತಾ ಇದ್ದಾರೆ. ಚಿಂದಂತಿ ಅಂತಂದ್ರೆ ಕತ್ತರಿಸುವಂಥದ್ದು. ಚಿಂದಿ ಮಾಡುದು ಅಂತ ಹೇಳ್ತೀವಿ ನೋಡಿ ನಾವು. ತುಂಡು ತುಂಡಾಗಿ ಕತ್ತರಿಸುವಂಥದ್ದು ಅಂತ ಚಿಂದಂತಿ ಅಂತ. ಆಮೇಲೆ ಶಸ್ತ್ರಾಣಿ ಅಂದ್ರೆ ಶಸ್ತ್ರಗಳು. ಹೀಗೆ ಈ ಒಂದು ಆತ್ಮವನ್ನ ಶಸ್ತ್ರಗಳಿಂದ ತುಂಡರಿಸ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ನೈನಂ ದಹತಿ ಪಾವಕಃ ನ ಏನಂ ದಹತಿ ಪಾವಕಃ. ದಹತಿ ಅಂದ್ರೆ ದಹಿಸುವಂಥದ್ದು ಅಂತ. ಪಾವಕಃ ಅಂತಂದ್ರೆ ಎಲ್ಲಿಂದ ದಹಿಸ್ತೇವೆ ನಾವು? ಬೆಂಕಿಯಿಂದ ದಹಿಸ್ತೇವೆ. ಹಾಗಾಗಿ ಪಾವಕಃ ಅಂತಂದ್ರೆ ಬೆಂಕಿ.
ನಾವು ಬೆಂಕಿಯಿಂದ ಇದನ್ನೇ ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಏನನ್ನ? ಆತ್ಮವನ್ನ. ನ ಚೈನಂ ಕ್ಲೇದಯಂತ್ಯಾಪೋ. ನ ಚೈನಂ ಅಂದ್ರೆ ನ ಚ ಏನಂ ಅಂತ. ಚ ಅಂದ್ರೆ ಕೂಡ. ಅಂದ್ರೆ ನಾವು ಯಾವಾಗ್ಲೂ ನೋಡಿ ಎಂಡ್ ಮಾಡುವಾಗ ಮತ್ತು ಅಂತ ಹೇಳ್ತೀವಿ. ಹಾಗೆ ಕೂಡ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನ ಚ ಏನಂ. ಮತ್ತು ಕ್ಲೇದಯಂತ್ಯಾಪ್ಯೋ. ಕ್ಲೇದಯಂತಿದ ನೆನೆಸುವಂಥದ್ದು. ಏನಂ ಅಂದ್ರೆ ಆತ್ಮ. ಆತ್ಮವನ್ನ ನೆನೆಸ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಂದ? ಆಪಹದಿಂದ, ನೀರಿನಿಂದ. ನೀರಿನಿಂದ ಆತ್ಮವನ್ನು ನೆನೆಸ್ಲಿಕ್ಕೂ ಕೂಡ ಆಗೋದಿಲ್ಲ. ನ ಶೋಷಯತಿ. ನ ಶೋಷಯತಿ ಮಾರುತಃ. ಶೋಷಯತಿ ಅಂತಂದ್ರೇನು? ಒಣಗಿಸೋದು. ನ ಅಂದ್ರೆ ಇಲ್ಲ, ಒಣಗಿಸ್ಲಿಕ್ಕೆ ಆಗಲ್ಲ. ಯಾರು ಒಣಗಿಸ್ತಾರೆ? ಗಾಳಿ ಒಣಗಿಸುತ್ತೆ. ಹಾಗಾಗಿ ಮಾರುತಃ ಅಂದ್ರೆ ಗಾಳಿ. ಗಾಳಿಯಿಂದ ಒಣಗಿಸ್ಲಿಕ್ಕೆ ಆಗೋದಿಲ್ಲ. 3-4 ಲೈನ್ ಅಲ್ಲಿ ಮೊದ್ಲೇಂದು ಚಿನ್ನಂತಿ ಶಸ್ತ್ರಾಣಿ. ಶಸ್ತ್ರಗಳಿಂದ ಅದನ್ನ ತುಂಡು ಮಾಡ್ಲಿಕ್ಕಾಗಲ್ಲ. ದಹತಿ ಪಾವಕಃ ಅಂದ್ರೆ ಬೆಂಕಿಯಿಂದ ಸುಡ್ಲಿಕ್ಕಾಗೋದಿಲ್ಲ. ಕ್ಲೇದಯಂತ್ಯಾಪ್ಯೋ ಅಂತಂದ್ರೆ ನೀರಿನಿಂದ ನೆನೆಸ್ಲಿಕ್ಕೆ ಆಗೋದಿಲ್ಲ. ಶೋಷಯತಿ ಮಾರುತಃ ಅಂದ್ರೆ ಗಾಳಿಯಿಂದ ಅದನ್ನ ಒಣಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಆತ್ಮದ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿ ಮಾತಾಜಿ ನೆಕ್ಸ್ಟ್ 5 ಚಾಪ್ಟರ್ಗೆ. ಸೌಮ್ಯ ಶ್ರೀ. ಹರೇ ಕೃಷ್ಣ ಮಾತಾಡಿ. ಶ್ಲೋಕ 23. ನೈನಂ ಹರೇ ಕೃಷ್ಣ ಮಾತಾಜಿ, ನನ್ನ ವಾಯ್ಸ್ ಕೇಳ್ತಾ ಇಲ್ಲ. ಈಗ ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ. ಈಗ ಕೇಳಿಸ್ತು ಮಾತಾಜಿ. ಈಗ ಕೇಳ್ತಾ ಇದೆ. ಮಾತಾಜಿ ಸೌಮ್ಯ ಮಾತಾಜಿ ಹೇಳಿದ್ರೆ ಮಾತಾಜಿ. ಇಲ್ಲ ಇಲ್ಲ, ಕಂಟಿನ್ಯೂ ಮಾಡಿ ಸೌಮ್ಯ. ಸೌಮ್ಯಶ್ರೀ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಶ್ಲೋಕ 23. ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ಚಿಂದಂತಿ ಅಂತ ಹೇಳಿ ಮಾತಾಜಿ ಅದನ್ನ. ಹರೇ ಕೃಷ್ಣ. ಅಲ್ಲಿ ಛ ಆಗಿದೆ, ಅದು ಚೇಂಜ್ ಆಗ್ಬೇಕು. ಚಿಂದಂತಿ ಆಗ್ಬೇಕು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈವಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಹರೇ ಕೃಷ್ಣ. ಜಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀನಿ. ಶ್ಲೋಕ ಸಂಖ್ಯೆ 23. ನೈನಂ ಚಂದಂತಿ ಶಸ್ತ್ರಾಣಿ ಚಿಂದಂತಿ ಅಂತ ಹೇಳಿ ಮಾತಾಜಿ ಅದನ್ನ. ಚಂದಂತಿ. ಚಿಂದಂತಿ. ಸಾರಿ ಮಾತಾಜಿ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯೋಪೋ ಯಂತ್ಯಾಪೋ ನ ಶೋಷಂತಿ ಮಾರುತಃ. ನ ಶೋಷಯತಿ. ನ ಶೋಷಯತಿ ಮಾರುತಃ. ಮಾತಾಜಿ 700 ಶ್ಲೋಕದ PDF ಕಳಿಸಿ ಮಾತಾಜಿ, ಕಲಿತೀನಿ. 700 ಶ್ಲೋಕದ? ಇದು ಭಗವದ್ಗೀತೆದು ಎಲ್ಲಾ ಶ್ಲೋಕಗಳದು PDF ಇರುತ್ತಲ್ಲ ಮಾತಾಜಿ. ಇದೆಯಲ್ಲ ನನ್ಗೆ ಹೇಳ್ತಾ ಇರೋದು. ಹ್ಞೂ ಮಾತಾಜಿ. ಇದು ನೀವು ಮೊನ್ನೆ ಹಾಕಿದ್ರಲ್ಲ, ಒಂದೊಂದೇ ಅಲ್ಲ ಮಾತಾಜಿ, ಫುಲ್ ಅದ್ರದ್ದು PDF ಕಳ್ಸಿದ್ರೆ ನಾವು ಬಯಾಟ್ ಮಾಡ್ತೀನಿ ಮಾತಾಜಿ. ಅದಕ್ಕೆ ಧನ್ಯವಾದಗಳು ಮಾತಾಜಿ. ಹಾಕ್ಲಾ ಮಾತಾಜಿ? ಹಾಕಿ ಮಾತಾಜಿ. ಆಮೇಲೆ ಈಗ ಇದನ್ನ ಮುಗಿಸೋಣ, ಎಂಡಿಗೆ ಹಾಕೋಣ. ನೆಕ್ಸ್ಟ್ ಹೋಗೋಣ. 24ನೇ ಶ್ಲೋಕ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2ರ 24ನೇ ಶ್ಲೋಕ. ಇದು ಸ್ವಲ್ಪ ಗಮನವಿಟ್ಟು ಕೇಳ್ಕೊಳ್ಳಿ. ಇಲ್ಲಿ ಅವಗ್ರಹಗಳು ಬಹಳ ಇದೆ, ಮತ್ತೆ ಜೊತೆಗೆ ಸಂಧಿಗಳು ಬಹಳ ಇದೆ. ಅಂದ್ರೆ
ಕೂಡಿ ಹೇಳಿರುವಂತದ್ದು ಬಹಳ ಇದೆ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ ಏವ ಚ ನಿತ್ಯಃ ಸರ್ವಗತಃ ಸ್ಥಾಣುಃ ಅಚಲೋಯಂ ಸನಾತನಃ. ನೋಡಿ, ಸ್ಲೋ ಆಗಿ ಹೇಳ್ತೇನೆ. ಅಚ್ಛೇದ್ಯೋಯಂ ಅದಾಹ್ಯೋಯಂ. ನಾನು 2 ಮಾಡಿದೆ ಇಲ್ಲಿ. ಅಚ್ಛೇದ್ಯೋಯಂ ವರ್ಗೂ ಒಂದು, ಅಲ್ಲಿ ಮತ್ತೆ ಮ ಆದ್ಮೇಲೆ ಅ ಹಚ್ಚಿದೆ, ನಾನು ಆಡ್ ಮಾಡಿದ್ದೇನೆ. ಅದಾಹ್ಯೋಯಂ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ಬಿಡಿಸಿ ಹೇಳ್ಬೇಕು. ಬಿಡಿಸಿ ಹೇಳೋದಾದ್ರೆ ಇಲ್ಲಿ ನಮ್ಗೆ ಬರುವಂತ ಪದಗಳು ಯಾವ್ಯಾವ್ದು ಅಂದ್ರೆ 4 ಪದ ಬರುತ್ತೆ. ಅಚೇದ್ಯ, ಅಚೇದ್ಯ, ಅಯಂ, ಅದಾಹ್ಯ, ಅಯಂ. ಅಚೇದ್ಯ, ಅಯಂ, ಅದಾಹ್ಯ, ಅಯಂ. ಇದು ನಮ್ಗೆ ಅನ್ಲಿಕ್ ಬರೋದಿಲ್ಲ. ಯಾಕೆಂದ್ರೆ ನಾವು ಹೇಳ್ತಾ ಇದ್ವಿ ಅನಿಸ್ತು ಛಂದಸ್ಸಲ್ಲಿ ನಾವು ಹೇಳ್ತಿರ್ತೇವೆ, ರಾಗಬದ್ಧವಾಗಿ ಹೇಳುವಾಗ ಅದು ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ನೀವು 2 ಭಾಗ ಮಾಡಿ. ಅಚ್ಛೇದ್ಯೋಹಂ ಅಂದ್ರೆ ಒಡೆಯಲಾಗಂಥದ್ದು, ಒಡೆಯಲಾಗದೇ ಇರುವಂಥದ್ದು. ಛೇದ, ಛೇದ ಅಂದ್ರೆ ಏನ್ ಮಾಡೋದು? ಕಟ್ ಮಾಡುವಂಥದ್ದು, ಒಡೆಯುವಂಥದ್ದು. ಅಚ್ಛೇದ ಅಂದ್ರೆ ಒಡೆಯಲಾಗದೇ ಇರುವಂಥದ್ದು ಅಂತ. ಅಯಂ ಅಂತಂದ್ರೆ ಆತ್ಮವನ್ನ. ಅದಾಹ್ಯ ಅಂತಂದ್ರೆ ದಾಹ್ಯ ಅಂತಂದ್ರೆ ಸುಡುವಂಥದ್ದು. ಅದಾಹ್ಯ ಅಂದ್ರೆ ಸುಡದೇ ಇರುವಂಥದ್ದು, ಸುಡಲಿಕ್ಕೆ ಆಗದಿರುವಂಥದ್ದು. ಏನನ್ನ? ಅಯಂ ಅಂದ್ರೆ ಆತ್ಮವನ್ನ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಮತ್ತೆ ಆತ್ಮದ ಲಕ್ಷಣಗಳನ್ನ ಹೇಳ್ತಾ ಇರುವಂಥದ್ದು. ಹಾಗಾಗಿ ನೀವು ಹೇಳುವಾಗ 2 ಭಾಗ ಮಾಡಿ. ಅಚೇದ್ಯೋಯಂ ಅದಾಹ್ಯೋಯಂ. ದಾ ಹಿಂದ್ಗಡೆ ಅ ಹಚ್ಚಿ ಅಷ್ಟೇ, 2 ಮಾಡಿ ಶಬ್ದ. 2ನೇ ಲೈನ್ ಅಲ್ಲಿ ಅಕ್ಲೇದ್ಯೋ ಶೋಷ, ಅಲ್ಲಿ ದೀರ್ಘ ಇದೆ, ಎಳಿಬೇಕು. ಅಕ್ಲೇದ್ಯೋ ಶೋಷ ಏವಚ. ಅದು ಕೂಡ ನಾವು ಹೊಡೆದಾಗ ಎಷ್ಟಾಗತ್ತೆ? 2 ಶಬ್ದ ಆಗುತ್ತೆ. ಅಕ್ಲೇದ್ಯ ಅಶೋಷ್ಯ ಅಂತ ಹೇಳಿ. ಅಕ್ಲೇದ್ಯ ಅಶೋಷ್ಯ. ಕೂಡಿ ಹೇಳಿದಾಗ ಅಕ್ಲೇದ್ಯೋ ಶೋಷ್ಯ ಆಗತ್ತೆ. ಬಟ್ ನಿಮ್ಗೆ ಹೇಳಿಕ್ ಬರುತ್ತೆ ಅನ್ಸುತ್ತೆ, ಸೊ ಹಾಗೆ ಹೇಳಿ, ಅಕ್ಲೇದ್ಯೋ ಶೋಷ್ಯ. ಹೇಳಿಕ್ ಬರ್ದೇ ಇದ್ರೆ ಅಕ್ಲೇದ್ಯ ಅಶೋಷ್ಯ ಅಂತ ಹೇಳಿ. ಏವಚ ನಿತ್ಯ ಸರ್ವಗತ. ನಿತ್ಯ ಅನ್ನಂಗಿಲ್ಲ, ಅಲ್ಲಿನೂ ಕೂಡ ಅಲ್ಪ ಪ್ರಮಾಣದಲ್ಲಿ ಹ ಹೇಳಿ. ಸರ್ವಗತ, ನಿತ್ಯ ಸರ್ವಗತ ಸ್ಥಾಣುಹು. ಣು ಇದೆ, ಣಕ್ಕೆ ಉ ಅನ್ನುವಂತ ಸ್ವರ ಕೂಡಿದೆ. ಣ ಅನ್ನುವಂತ ಅನುನಾಸಿಕಕ್ಕೆ ಉ ಅನ್ನುವಂತಹ ಸ್ವರ ಕೂಡಿದೆ, ಹಾಗಾಗಿ ಣು ಆಗುತ್ತೆ. ಅದೇ ಮುಂದ್ಗಡೆ ಇರುವಂತಹ ಅಲ್ಲಿ ವಿಸರ್ಗ ಕೂಡ ಹೂ ಆಗುತ್ತೆ, ಸ್ಥಾಣು ಹೂ ಆಗುತ್ತೆ. ಅಚಲೋಯಂ, ಇಲ್ಲಿ ಕೂಡ 2 ಶಬ್ದ ಇದೆ. ಅಚಲಹ ಅಯಂ. ಅಚಲಹ ಅಂತಂದ್ರೆ ಚಲ ಅಂತಂದ್ರೆ ಅಸ್ಥಿರವಾಗಿರುವಂಥದ್ದು, ಅಂದ್ರೆ ಅದು ಚಲನವಾಗಿರುವಂಥದ್ದು. ಅಚಲ ಅಂತಂದ್ರೆ ಚಲನೆ ಇಲ್ಲದೆ ಇರುವಂಥದ್ದು ಅಥವಾ ಸ್ಥಿರವಾಗಿರುವಂಥದ್ದು. ಏನು ಚಲನೆ ಇಲ್ಲದೆ ಇರುವಂಥದ್ದು? ಅಯಂ ಅಂತ ಹೇಳ್ತಾ ಇರುವಂಥದ್ದು. ಅಚಲಹ ಅಯಂ. ಅಯಂ ಅಂದ್ರೆ ಆತ್ಮ. ಆತ್ಮವು ಅಚಲವಾಗಿದೆ ಮತ್ತೆ ಸನಾತನ ಆಗಿದೆ ಅಂತ ಹೇಳ್ತಾನೆ ಭಗವಂತ. ಸನಾತನ ಅಂದ್ರೆ ದೀರ್ಘಕಾಲದಿಂದ ಇರುವಂಥದ್ದು, ಅದು ಯಾವಾಗಿದೆಯೋ ಗೊತ್ತಿಲ್ಲ ಯಾರಿಗೂ ಕೂಡ, ಹಾಗಾಗಿ ಅದಕ್ಕೆ ಶಾಶ್ವತವಾಗಿರುವುದು ಅಂತ ಕರೀತಾರೆ. ಸೊ ಇಲ್ಲಿನು ಆತ್ಮದ ಲಕ್ಷಣಗಳನ್ನ ಹೇಳ್ತಾ ಇರುವಂಥದ್ದು. ಕಂಟಿನ್ಯೂ ಮಾಡಿ ಮತ್ತೆ ನೆಕ್ಸ್ಟ್. ಹರೇ ಕೃಷ್ಣ. ಮಂಜುಳಾ ಸುರೇಶ್ ಮಾತಾಜಿ. ಮಾತಾಜಿ ಇನ್ನೊಂದ್ಸರಿ ರಿಪೀಟ್ ಮಾಡಿ ಮಾತಾಜಿ, ಸರಿ. ಭಗವದ್ಗೀತೆ ಅಧ್ಯಾಯ 2 24ನೇ ಶ್ಲೋಕ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಶ್ಲೋಕ 24. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇಶೋದ್ಯೋಷ ಏವ ಚ ನಿತ್ಯ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. 2ನೇ ಲೈನ್ ಅಲ್ಲಿ ನೀವು ಅದು ಇದಾಯ್ತು. ಅಕ್ಲೇದ್ಯೋ ಅಂತ ಹೇಳ್ಬೇಕು. ಅಲ್ಲಿ ನೀವು ಗಡಿಬಿಡಿ ಮಾಡ್ಬೇಡಿ, ಯಾವ್ದು ಓದ್ಲಿಕ್ಕೆ ಗಡಿಬಿಡಿ. ಅಕ್ಲೇದ್ಯೋ ಶೋಷ್ಯ. ಅಕ್ಲೇದ್ಯೋ ಶೋಷ್ಯ ಏವ ಚ. ಅಕ್ಲೇದ್ಯೋ ಶೋಷ್ಯ ಏವ ಚ.
ಸರಿ, ನೆಕ್ಸ್ಟ್. ಹರೇ ಕೃಷ್ಣ. ಮಧುರ ವೆಂಕಟೇಶ್. ಮಧುರಾ ವೆಂಕಟೇಶ್ ಮಾತಾಜಿ. ಪದ್ಮಾ ಮಾತಾಜಿ. ಹರೇ ಕೃಷ್ಣ. ಮಧುರಾ ಪಾರ್ವತಮ್ಮ. ವೆಂಕಟೇಶ್ ಮಾತಾಜಿ. ಪದ್ಮಾ ಮಾತಾಜಿ. ಪಾರ್ವತಮ್ಮ. ಹರೇ ಪಾರ್ವತಮ್ಮ ಕೃಷ್ಣ ಮಾತಾಜಿ. ಅಚೋದ್ಯೋಯ ಅಚೋದ್ಯೋಯ ಜೋಯಂ ದಾಹ್ಯೋಯಂ ಅಕ್ಲೇದ್ಯೋ ಒಂದ್ ನಿಮಿಷ. ನಿಮ್ಗೆ ಗಮನ ಇಲ್ಲ ಯಾರಿಗೂನು ಅನಿಸ್ತಾ ಇದೆ. ನಾನೇನ್ ಹೇಳ್ದೆ, 2 ಲೈನ್ ಅಲ್ಲಿ 2 ಸ್ಪ್ಲಿಟ್ ಮಾಡಿ ಅಚೇದ್ಯೋಯಂ ಒಂದು, ಆಮೇಲೆ ಮ ಆದ್ಮೇಲೆ ದ ಹಚ್ಚಿ ಅಂತ ದಕ್ ಹಿಂದೆ ಹಚ್ಚಿ ಅಂತ ಹೇಳಿದೆ. ಅದಾಹ್ಯೋಯಂ, ಅಚೇದ್ಯೋಯಂ, ಅದಾಹ್ಯೋಯಂ. ಓಕೆ ಮಾತಾಜಿ. ಅಚೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಅಚ್ಚೋದ್ಯೇಯಂ ಅಚ್ಚೋ ಅಲ್ಲ, ಅಚ್ಚೆ. ಅಚ್ಛೇದ್ಯೋಯಂ ಅದಾಯೋಯಂ ಅಕ್ಲೇದ್ಯೋಷ ಅಕ್ಲೇದೇಶೋಸ್ಯ ಏವ ಚ ನಿತ್ಯಃ ಸರ್ವಗತಃ ಸ್ಥಾಣುಃ ಅಚಲೋಯಂ ಸನಾತನಃ. ಹರೇ ಕೃಷ್ಣ ಮಾತಾಜಿ. ಇದು ಇನ್ನೊಂದ್ಸಲ ಹೇಳ್ಕೊಡಿ ಮಾತಾಜಿ. ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಅದು ಹೇಳಕ್ ಆಗ್ತಾ ಇಲ್ಲ. ಅಚ್ಛೇದ್ಯೋಯಂ ಒಂದೊಂದು ಪದ ನೋಡ್ತಾ ಹೇಳಿ ನೀವು. ಅಚ್ಛೇದ್ಯೋಯಂ ಅದಾಹ್ಯೋಯಂ ಹಚ್ಚಿದೀನಿ ಅಷ್ಟೇ ನಾನಲ್ಲಿ. ಮ ಆದ್ಮೇಲೆ ಅದಾಹ್ಯೋಯಂ ಅಂತ ಹೇಳ್ಬೇಕು. ಅಕ್ಲೇದ್ಯೋಶೋಷ್ಯ. ಅಕ್ಲೇದ್ಯೋಶೋಷ್ಯ. ಇದು ಅಕ್ಲೇದ್ಯೋಶೋಷ್ಯ. ಸರಿ, ನೆಕ್ಸ್ಟ್ ರೆಡ್ಮಿ. ರೆಡ್ಮಿ. ಹರೇ ಕೃಷ್ಣ. ರೆಡ್ಮಿ ಶಾರದಾ. ಹರೇ ಕೃಷ್ಣ ಮಾತಾಜಿ. ಬೆಂಗಳೂರಿಂದ ನಾನು ರಾಜೇಶ್ವರಿ ಅಂತ. ಅಚೇದ್ಯೋಯಂ ಅದ್ಯೋಹಂ ಯಹಂ ಅದಾಹ್ಯೋಯಂ ಅದಾಹ್ಯೋಹಂ ಕ್ಲೇದ್ಯೋ ಶೇಷ ಏವ ಚ ನಿತ್ಯ ಸರ್ವಗತ ಅಕ್ಲೇದ್ಯೋಶೋಷ್ಯ ಅಕ್ಲೇದ್ಯೋಶೋಷ ಏವ ಚ ನಿತ್ಯ ಸರ್ವಗತ ಸ್ಥಾಣು ಅಚೋಯ ಸನಾತನಃ. ಯಾಕೆ ಅರ್ಧ ಓದ್ತಾ ಇದ್ದೀರಾ? ಅಚಲೋಯಂ ಅಂತ ಇದೆಯಲ್ಲ, ಪೂರ್ಣ ನೋಡಿ. ಅಚಲೋಯಂ ಸನಾತನಃ. ಮತ್ತೆ ಸ್ಥಾಣುಹು ಇದೆ ಅಲ್ಲಿ. ಸ್ಥಾಣುಹು ಅಂತ ಹೇಳ್ಬೇಕು. ಸ್ಥಾಣುಹು ಸರ್ವ ನಿತ್ಯ ಸರ್ವಗತ ಸ್ಥಾಣು ಸ್ಥಾಣುಹು ಅಚಲೋಯಂ ಸನಾತನಃ. ಹರೇ ಕೃಷ್ಣ. ಶಾರದಾ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಅಚ್ಛೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋಶೋಷ್ಯ ಏವ ಚ ನಿತ್ಯ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಹರೇ ಕೃಷ್ಣ ಸರಿ ಮಾತಾಜಿ. ಬಂದಿದೆ, ಸರಿ ಬಂತು ನಿಮ್ದು. ಸ್ಥಾಣು ಇಲ್ಲಿ ನೋಡಿ. ಸ್ಥಾಣುಹು ಬೇರೆ ಹೇಳ್ಬೇಡಿ. ಸ್ಥಾಣುಹು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸ್ಥಾಣುಹು 2 ಕೂಡಿಸಿ ಹೇಳ್ಬೇಕು. 3 ಸ್ಥಾಣುಹು. ಅಚೇದ್ಯೋಯಂ ಅದಾಹ್ಯೋಯಂ. ಸರಿ. ಹರೇ ಕೃಷ್ಣ ಮಾತಾಜಿ. ಅಚೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋಶೋಷ್ಯ ಏವ ಚ ನಿತ್ಯ ಸರ್ವಗತ ಸ್ಥಾಣುಃ ಅಚಲೋಯಂ ಸನಾತನಃ. ಹರೇ ಕೃಷ್ಣ. ಸರಿ, ನೆಕ್ಸ್ಟ್ ಹೋಗೋಣ. ಒಂದು ತಿಳ್ಕೊಳ್ಳಿ, 1 ನಿಮಿಷ.
ನಾನು ಬರೀ ಶ್ಲೋಕ ಅಷ್ಟೇ ನಾನು ಕಲಿತೇನೆ, ನನಗೆ ಹೇಳಲಿಕ್ಕೆ ಬಂದ್ರೆ ಸಾಕು ಅಂತ ಅನ್ಕೋಬೇಡಿ. ಇಲ್ಲಿ ನಮ್ಗೆ ಯಾಕೆ ಆ ಶಬ್ದ ಬಂದಿದೆ, ಯಾಕೆ ನಾವು ಹೀಗೆ ಉಚ್ಚಾರಣೆ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳಿ. ಅದಕ್ಕಾಗಿನೇ ಅದಕ್ಕೆ ಏನ್ ಹೇಳ್ತಾರೆ, ಅದಕ್ಕೆ ಹೆಸರೇನು ಅನ್ನೋದನ್ನ ನಾ ಹೇಳ್ತಾ ಇರುವಂತದ್ದು. ಅದು ಗೊತ್ತಿದ್ರೇನೆ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಹೇಳಲಿಕ್ಕೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅದು ಒಂದು ಅರ್ಧ ನಾಲೆಜ್ ಇದ್ದ ಹಾಗೇನೆ ಅನ್ಕೋಬಹುದು ನಾವು. ಎಲ್ರಿಗೂ ಗೊತ್ತಿರುತ್ತೆ ಅಂತಲ್ಲ, ನೀವೆಲ್ಲ ತಿಳ್ಕೊಳ್ಳಿಕ್ಕೆ ಬಯಸಿದಂತವ್ರು ಎಲ್ರು. ನಾನು ಕೂಡ ಪರಿಪೂರ್ಣ ಇದ್ದೀನಿ ಅಂತ ಅಲ್ಲ, ನನಗೂ ಕೂಡ ಇನ್ನೂ ಕಲೀಲಿಕ್ಕೆ ತುಂಬಾ ಇದೆ ಶ್ಲೋಕಗಳನ್ನ ಕಲ್ಕೊಳ್ಳುವಾಗ. ಬಟ್ ಶ್ಲೋಕವನ್ನ ಕಲಿತ್ರೆ ನನ್ಗೆ ಬಂತು ಅಂತ ಬೇಡ. ಯಾಕೆ ಹೀಗೆ ಕೂಡಿ ಬರೀತಾರೆ, ಯಾಕೆ ಅಲ್ಲಿ ಆ ಒಂದು ಸಂಕೇತ ಇದೆ, ಆ ಸಂಕೇತಕ್ಕೆ ಏನ್ ಹೆಸರು, ಯಾಕೆ ಯಾಕೆ ಆ ಸಂಕೇತ ಅಲ್ಲಿ ಬಂದಿದೆ, ಯಾವ ಕಾರಣಕ್ಕಾಗಿ ಆ ಸಂಕೇತ ಇಟ್ಟಿದ್ದಾರೆ, ಇವುಗಳನ್ನ ನಾನು ಕೂಡ ಹೇಳುವಾಗ ಹೇಳ್ತಿರ್ತೇನೆ. ಸೊ ಅವನ್ನ ತಿಳ್ಕೊಳ್ಳಿ. ಗೊತ್ತಿರ್ಲಿ, ನಾ ಮಧ್ಯ ಮಧ್ಯದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಅದಕ್ಕೆ, ಹಾಗಾಗಿ ಗಮನ ಇಡಿ. ನೆಕ್ಸ್ಟ್ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 25ನೇ ಶ್ಲೋಕ. ಇದು ಕೂಡ ಹಿಂದಿನ ಶ್ಲೋಕದಂತೆನೇ ಇದೆ, ಗಮನವಿಟ್ಟು ಕೇಳಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಸ್ಲೋ ಆಗಿ ಹೇಳ್ತೀನಿ ನೋಡಿ. ಅವ್ಯಕ್ತೋಯಂ, ಅಲ್ಲಿನೂ ಕೂಡ ಅವ್ಯಕ್ತ್ಯೋಯಂ ವರೆಗೆ ಹೇಳ್ತೇನೆ, ಆಮೇಲೆ ಮತ್ತೆ ನಾನಲ್ಲಿ ಸೇರಿಸ್ತೇನೆ, ಅಚಿಂತ್ಯೋಯಂ ಅಂತ. ನಾನು 2 ಭಾಗ ಮಾಡಿದ್ದೇನೆ. ಅವ್ಯಕ್ತೋಯಂ ಅಚಿಂತ್ಯೋಯಂ. ಅವ್ಯಕ್ತೋ ಕೋಕೆ ತ ಒತ್ತಿದೆ, ತೋ ಮತ್ತೆ ದೀರ್ಘ ಇದೆ, ಎಳಿಬೇಕು. ಅವ್ಯಕ್ತೋಯಂ ಅಚಿಂತ್ಯೋ ತೋಕೆ ಯ ಒತ್ತಿದೆ, ಅಚಿಂತ್ಯೋ ಎಳಿತಾ ಇದ್ದೇನೆ ಯಾಕಂದ್ರೆ ದೀರ್ಘ ಇದೆ. ಅಚಿಂತ್ಯೋಯಂ ಅಂತ. ಇದನ್ನ ಬಿಡಿಸಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿನೂ ಕೂಡ 4 ಪದ ಆಗುತ್ತೆ. ಇದು ಕೂಡ ಆತ್ಮದ ಲಕ್ಷಣನೇ ಭಗವಂತ ಮುಂದುವರಿಸಿ ಹೇಳ್ತಾ ಇರುವಂತದ್ದು. ಅವ್ಯಕ್ತ, ಅವ್ಯಕ್ತ ಅಂತಂದ್ರೆ ಗೋಚರವಾಗದೆ ಇರುವಂತದ್ದು. ಅವ್ಯಕ್ತ ಅಂತಂದ್ರೆ ಗೋಚರವಾಗುವುದು, ಕಾಣುವಂಥದ್ದು. ಅವ್ಯಕ್ತ ಅಂತಂದ್ರೆ ಕಾಣದೇ ಇರುವಂತದ್ದು. ಆಮೇಲೆ ಅಲ್ಲಿ ಏನಿದೆ, ಅವಗ್ರಹ ಇದೆ. ಅವಗ್ರಹ ಇದ್ದಾಗ ಅದಕ್ಕೆ ಸಿಂಬಾಲ್ ಏನು, ಎಸ್ ಅಂತ ಬರೀತಾರೆ. ಬಟ್ ಅದು ಎಸ್ ಅನ್ನಂಗಿಲ್ಲ, ನಮಗೆ ಎಸ್ ತರ ಕಾಣುತ್ತೆ ಇಂಗ್ಲಿಷ್ ಎಸ್, ಬಟ್ ಅದು ಸಂಸ್ಕೃತದಲ್ಲಿ ಇರುವಂತ ಪದ. ಅಂತ ಉಚ್ಚಾರಣೆ ಮಾಡ್ತಾರೆ. ಅಯಂ, ಅಯಂ ಅಂದ್ರೆ ಏನು, ಆತ್ಮ. ಆಮೇಲೆ ಮುಂದೆ ಇಲ್ಲಿ ಅಚಿಂತ್ಯ ಅಂತ ಹಚ್ಚಿದ್ದೇನೆ, ಅಚಿಂತ್ಯ. ಅಚಿಂತ್ಯ ಅಂತಂದ್ರೆ ಚಿಂತನೆಗೆ ಸಿಗದೇ ಇರುವಂತದ್ದು ಅಂತ, ಅದಕ್ಕಾಗಿ ಅಚಿಂತ್ಯ ಅಂತ ಕರೀತಾರೆ. ಅಯಂ ಏನ್ ಅಚಿಂತ್ಯಕ್ಕೆ, ಚಿಂತನೆಗೆ ಸಿಗದೇ ಇರುವಂತದ್ದು ಏನು, ಆತ್ಮ. ಅಯಂ ಅಂದ್ರೆ ಆತ್ಮ. ಆಮೇಲೆ ಅವಿಕಾರ್ಯೋಯಂ, ನಾನು ನೋಡಿ ಇಲ್ಲಿ ಮತ್ತೆ 2 ಪದ ಮಾಡ್ತೇನೆ. ಅವಿಕಾರ್ಯೋಯಂ, ಇಲ್ಲಿ 1 ಪದ ಮಾಡಿದೆ. ಆಮೇಲೆ ನಾನು ಇದನ್ನ ಬಿಡಿಸಿ ಉಚ್ಚತೆ ಅಂತ ಹೇಳ್ತೀನಿ, ಯಾಕಂದ್ರೆ ಮೂ ಇದೆಯಲ್ಲ ಅಲ್ಲಿ, ಮೂ ಜೊತೆಗೆ 2 ಅಕ್ಷರ ಕೂಡಿದೆ, ಮ ಪ್ಲಸ್ ಉ, ಮೂ. ಹಾಗಾಗಿ ನಾನು ಮ ಅನ್ನುವಂಥದ್ದನ್ನ ಹಿಂದಿನ ಪದಕ್ಕೆ ತಗೊಳ್ತೇನೆ, ಉ ಅನ್ನುವಂಥದ್ದನ್ನ ಮುಂದಿನ ಪದಕ್ಕೆ ತಗೊಳ್ತೇನೆ. ಹಾಗಾಗಿ ಅವಿಕಾರ್ಯೋಯಂ ಮುಂದೆ ಉಚ್ಚತೆ ಅಂತ ಹೇಳಿ ಕರೀತಾರೆ. ಹೀಗೆ ಇಲ್ಲಿ 3 ಪದಗಳನ್ನ ನಾವು ಕಾಣ್ತೇವೆ. 3 ಪದಗಳನ್ನಾಗಿ ಬಿಡಿಸಬಹುದು ನೀವು. ಹೇಗೆ ಅಂದ್ರೆ ಇಲ್ಲಿ ಅವಿಕಾರ್ಯೋಯಂ, ಅವಿಕಾರ್ಯೋ ಮುಂದೆಗಡೆ ಏನಿದೆ, ಮತ್ತೆ ಅವಗ್ರಹ ಇದೆ, ಅದಕ್ಕೆ ಬಿಡಿಸಿದಾಗ ಅವಿಕಾರ್ಯ, ಎಸ್ ಬಂದಾಗ ಅಯಂ ಅಂತ ಆಗತ್ತೆ. ಅವಿಕಾರ್ಯ ಅಯಂ. ಅವಿಕಾರ್ಯ ಅಂತಂದ್ರೆ ಬದಲಾವಣೆ ಇಲ್ಲದೆ ಇರುವಂತದ್ದು, ವಿಕಾರ್ಯ ಅಂತಂದ್ರೆ ಬದಲಾವಣೆ, ಅವಿಕಾರ್ಯ ಅಂತಂದ್ರೆ ಬದಲಾವಣೆ ಇಲ್ಲಂತದ್ದು. ಅದಕ್ಕೆ ಅಯಂಗೆ, ಅಯಂ ಅಂದ್ರೆ ಆತ್ಮ. ಉಚ್ಚತೆ ಅಂದ್ರೆ ಅಂತ ಹೇಳ್ತಾರೆ, ಹೇಳಲ್ಪಡುತ್ತೆ, ಹೇಳಲಾಗಿದೆ ಅಂತ ಅರ್ಥ. ಉಚ್ಚತೆ ಅಂದ್ರೆ ಹೇಳಲಾಗಿದೆ ಅಂತ. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಅವಿಕಾರ್ಯೋಯಂ ಉಚ್ಚತೆ, ಅಥವಾ ನೀವು ಏನಾದ್ರು ಕೂಡಿಸಿ ಹೇಳೋರಾದ್ರೆ ಅವಿಕಾರ್ಯೋಯಂ ಉಚ್ಚತೆ, ಮತ್ತೆ ನಿಮ್ಗೆ ಅಲ್ಲಿ ಗೊಂದಲ ಆಗತ್ತೆ. ಹಾಗಾಗಿ ನೀವೇನ್ ಮಾಡಿ, 2 ಪದ ಮಾಡಿ, ಅವಿಕಾರ್ಯೋಯಂ ಉಚ್ಚತೆ, ಸರಿನಾ? ಆಮೇಲೆ ತಸ್ಮಾದೇವಂ, ತಸ್ಮಾತ್ ಅಂದ್ರೆ ಆದ್ದರಿಂದ, ಏವಂ
ಅಂದ್ರೆ ಇದರಂತೆ. ತಸ್ಮಾತೇವಂ ವಿದಿತ್ವೈನ್ ಹರೇ ಕೃಷ್ಣ ವಿದಿತ್ವೈನಂ ಅಂತ ಹೇಳ್ತಾರೆ. ವಿದಿತ್ವೈನಂನಲ್ಲಿ 2 ಪದ ಇದೆ. ವಿದಿತ್ವ ಏನಂ ಅಂತ ಹೇಳಿ. ಏನಂ ಅಂದ್ರೆ ಆತ್ಮ ಅನ್ನೋದು ಗೊತ್ತಿದೆ. ವಿದಿತ್ವ ಅಂದ್ರೆ ಚೆನ್ನಾಗಿ ತಿಳಿದಿರುವಂತದ್ದು ಅಂತ ವಿದಿತ್ವ. ನಾನು ಶೋಚಿತು ಮರ್ಹಸಿ, ಇಲ್ಲಿ ನಾನು ಅಂತ ಹೇಳ್ತಾ ಇರುವಂತದ್ದು ನ ಅಂದ್ರೆ ಕೂಡದು. ನ ಅನುಶೋಚತಿ ಅಂತ ಕರೀತಾರೆ ಅದಕ್ಕೆ. ನ ಅನುಶೋಚತಿ ಅರ್ಹಸಿ ಅಂತ ಕರೀತಾರೆ. ನಾನು ಶೋಚಿತು ಮರ್ಹಸಿ, ಅಥವಾ ನೀವೇನ್ ಹೇಳ್ಬೋದು, ನ ಅನುಶೋಚಿತು ಮರ್ಹಸಿ ಅಂತ ಕರಿಬಹುದು. 3 ಪದ ಇದೆ ಇಲ್ಲಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನ ಅನುಶೋಚಿತು ಮರ್ಹಸಿ. ಇದ್ರ ಒಂದು ಅನುವಾದ ಮತ್ತೆ ಆತ್ಮದ ಗುಣಲಕ್ಷಣಗಳು. ಅವ್ಯಕ್ತ ಅಂತಂದ್ರೆ ಅವ್ಯಕ್ತೋಯಂ, ಆತ್ಮ ಕಣ್ಣಿಗೆ ಕಾಣೋದಿಲ್ಲ. ಅಚಿಂತ್ಯೋಯಂ ಅಂದ್ರೆ ಆತ್ಮವು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಂದ್ರೆ ಚಿಂತನೆಗೆ ಬರದೇ ಇರುವಂತದ್ದು. ಅವಿಕಾರ್ಯಂ ಅಂದ್ರೆ ಆತ್ಮಕ್ಕೆ ಆಕಾರ ಇಲ್ಲ ಆಮೇಲೆ ಅಂತ ಹೇಳಲಾಗಿದೆ. ಉಚ್ಚತೆ ಅಂದ್ರೆ ಅಂತ ಹೇಳಲಾಗಿದೆ. ತಸ್ಮಾದೇವಂ ಅಂದ್ರೆ ಇದನ್ನ ಯಾರು ತಿಳ್ಕೊಳ್ತಾರೋ, ಯಾರು ತಸ್ಮಾದೇವಂ ವಿದಿತ್ವೈನಂ ಯಾರು ತಿಳ್ಕೊಳ್ತಾರೋ ನಾನು ಶೋಚಿತು ಮರ್ಹಸಿ, ನಾನು ಶೋಚಿತು ಮರ್ಹಸಿ. ಯಾರು ಇದನ್ನ ತಿಳಿದಿರ್ತಾರೋ ಅವರು ದೇಹಕ್ಕಾಗಿ ದುಃಖಿಸಬಾರದು ಅಂತ ಹೇಳಿ ಭಗವಂತ ಹೇಳ್ತಾರೆ. ಶೋಚಿತು ಮರ್ಹಸಿ, ಅನುಶೋಚಿತಂ ಅಂದ್ರೆ ದುಃಖಿಸುವಂತದ್ದು. ಸರಿ, ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನುಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಜಾತ ಮಾತಾಜಿ. ಹರೇ ಕೃಷ್ಣ. ಸುಜಾತ ಮಾತಾಜಿ. ಸೌಮ್ಯ ಪ್ರಭಾ ಮಾತಾಜಿ. ಸೌಮ್ಯ ಪ್ರಭಾ ಮಾತಾಜಿ. ಉಮಾದೇವಿ ಮಾತಾಜಿ. ಅರೆ ಅನ್ಮ್ಯೂಟ್ ಆಗ್ತಿರ್ಲಿಲ್ಲ. ಓಕೆ ಮಾತಾಜಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನುಶೋಚಿತುಮರ್ಹಸಿ. ಒಂದ್ ನೆನ್ಪಿಟ್ಕೊಳ್ಳಿ, ಅವಿಕಾರ್ಯೋಯ ಮುಚ್ಚತೆ ಅಂತ ಹೇಳ್ಬೇಡಿ. ಮುಚ್ಚತೆ ಅದು ಸೆಪರೇಟ್ ಮಾಡ್ಬೇಡಿ. ಅವಿಕಾರ್ಯೋರ್ಯ ಮುಚ್ಚತೆ ಕೂಡಿ ಹೇಳಿ, ಇಲ್ಲಾಂದ್ರೆ ಅವಿಕಾರ್ಯೋಯಂ ಉಚ್ಚತೆ ಅಂತ ಹೇಳಿ. ಮುಚ್ಚತೆ ಅಂತ ಹೇಳಿದ್ರೆ ಮತ್ತೆ ಬೇರೆ ಆಗುತ್ತೆ, ಅದು ಅಷ್ಟೇ ಹೇಳ್ಬೇಡಿ, ಸೆಪರೇಟ್ ಹೊಡಿಬೇಡಿ. ಅವಿಕಾರ್ಯೋಯ ಮುಚ್ಚತೆ ಅಂತ ಹೇಳ್ಬಿಟ್ರೆ ಮತ್ತೆ ಬೇರೆ ಆಗುತ್ತೆ. ಅವಿಕಾರ್ಯೋಯ ಮುಚ್ಚತೆ. ಅವಿಕಾರ್ಯೋಯಂ ಉಚ್ಯತೆ. ಸರಿ, ನೆಕ್ಸ್ಟ್ ಹೇಳಿ. ಲೇಟ್ ಅನ್ನ ಹಾಕೋ, ಕತ್ಲೆ ನಗ್ದಾನಕ್ ಬನ್ರಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಉಮಾದೇವಿ ಪದ್ಮಾ ಮಾತಾಜಿ ತುಂಬಾ ಡಿಸ್ಟರ್ಬ್. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಂ ಅರ್ಹಸಿ. ಹರೇ ಕೃಷ್ಣ ಮಾತಾಜಿ. ವಿದಿತ್ವೈನಂ ವಿದಿತ್ವೈನಂ ತ್ವೇ ಅಲ್ಲ, ತ್ವೈ. ಐ ಇದೆ ಅಲ್ಲಿ. ತ್ವೈನಂ ವಿದಿತ್ವೈನಂ. ಸರಿ ಸರಿ ಸರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೌಮ್ಯ ಪ್ರಭಾ ಮಾತಾಜಿ ಹೇಳಿದ್ರಲ್ಲ ನೀವು? ಹೇಳಿದ್ದಾರೆ. ಇಲ್ಲ, ನೀವು ಹೆಸರು ಅಷ್ಟೊಳಗೆ ಇನ್ಯಾರೋ ಹೇಳಿದ್ರು ಮಾತಾಜಿ. ಹೇಳಿದಿರಲ್ಲ ಮಾತಾಜಿ ನೀವು? ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನುಶೋಚಿತುಮರ್ಹಸಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ವಂಜಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತೋಯಮಚಿಂತ್ಯೋಯಂ
ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ಅಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹೇಳಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಮುಚ್ಯತೆ ತಸ್ಮಾದ್ ಉಚ್ಚತೆ ಮುಚ್ಚತೆ ಅಂತ ಹೇಳ್ಬೇಡಿ. ಅವಿಕಾರ್ಯೋಯಂ ಉಚ್ಚತೆ. ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಷಿತುಮರ್ಹಸಿ. ನಾನು ಶೋಚಿತುಮರ್ಹಸಿ. ನಾನು ಶೋಚಿಸುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾನು ಮ್ಯೂಟ್ ಮಾಡ್ಕೊಳ್ದೆ ಶ್ಲೋಕ ಓದ್ತಾ ಇದ್ದೀನಿ ಮಾತಾಜಿ, ಈಗ ನೋಡ್ಕೊಂಡಿದ್ದೀನಿ. ಹೇಳಿ. ಹರೇ ಕೃಷ್ಣ ಮಾತಾಜಿ. ವನಜ ಮಾತಾಜಿ. ನಾನು ಶ್ಲೋಕ 25. ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ಅಸ್ಮಾದೇಹಂ ವಿದಿತ್ವೈನಂ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಯಾರಿದ್ದೀರಾ? ಲಾಸ್ಟ್ ಒಬ್ರು ಇದ್ದೀರಾ ಅನ್ಸುತ್ತೆ. ಯೋಗೇಶ್ಗೆ ಅವ್ರು ಹೇಳೋದಿಲ್ಲ ಅನ್ಸುತ್ತೆ ಮಾತಾಜಿ, ಕೇಳ್ತಾರಂತೆ. ನೆಕ್ಸ್ಟ್ ಈಗ ನೆಕ್ಸ್ಟ್ ಹರೇ ಕೃಷ್ಣ. ಪ್ರಾರಂಭ ಮಾಡಿ. ಯಾರು ಬೇಡ, ಬರೋಣ ಮಾತಾಜಿ, ಅಲ್ಲಿ ಬರ್ತೇವೆ. ನೆಕ್ಸ್ಟ್ ಹೋಗೋಣ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೇಳಿಸಿ ಮಾತಾಜಿಗ. ಶ್ರೀಮದ್ ಭಗವದ್ಗೀತೆ 2ನೇ ಅಧ್ಯಾಯ 26ನೇ ಶ್ಲೋಕ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಇದು ತುಂಬಾನೇ ನಿಮ್ಗೆಲ್ರಿಗೂ ಕೂಡ ಬರುವಂತದ್ದು, ಇದ್ರಲ್ಲಿ ಏನು ಡಿಫಿಕಲ್ಟಿ ಇಲ್ಲ. ಸ್ಲೋ ಆಗಿ ಹೇಳ್ತೀನಿ ನೋಡಿ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಇಲ್ಲಿ ಲಾಸ್ಟ್ಗೆ ಶೋಚಿತುಮರ್ಹಸಿ. ಇಲ್ಲಿ ಕೂಡ 2 ಪದ ಇದೆ. ಶೋಚಿತು ಅಂದ್ರೆ ದುಃಖಿಸುವಂತದ್ದು, ಅರ್ಹಸಿ ಅಂದ್ರೆ ಅರ್ಹನಾಗಿದ್ದೀಯ ಅಂತ. ಇಲ್ಲಿನೂ ಆತ್ಮದ ಲಕ್ಷಣಗಳನ್ನ ಹೇಳ್ತಾ ಇದ್ದಾನೆ. ಅಥೈಚಂನ ನಿತ್ಯಜಾತಂ ಅಂದ್ರೆ ಸದಾ ಹುಟ್ಟುವುದೆಂದು. ಸದಾ ಹುಟ್ಟುವುದೆಂದು. ನಿತ್ಯ ಜಾತಂ ಅಂದ್ರೆ ಸದಾ ಹುಟ್ಟುವುದು. ನಿತ್ಯ ಅಂದ್ರೆ ಸದಾ. ಜಾತಂ ಅಂತಂದ್ರೆ ಹುಟ್ಟುವುದು. ಇಲ್ಲಿ ಜಾತಂ ಅಂತ ಕರೀತಾರೆ, ಹುಟ್ಟುವುದು. ನಿತ್ಯವಾ ಮನ್ಯಸೆ ಅಂತ ಕರೀತಾರೆ. ನಿತ್ಯ ಅಂದ್ರೆ ಮತ್ತೆ ಶಾಶ್ವತವಾಗಿ. ಮನ್ಯಸೆ ಮೃತಂ ಅಂದ್ರೆ ಮೃತ ಅಂದ್ರೆ ಸಾಯುತ್ತೆ ಅಂತ. ಮನ್ಯಸೆ ಅಂದ್ರೆ ಭಾವಿಸು, ಅಂದ್ರೆ ಸಾಯ್ತದೆ ಅಂತ ಭಾವಿಸುವಂಥದ್ದು. ನಿತ್ಯ ಹುಟ್ಟುತ್ತದೆ ಅಂತ ತಿಳ್ಕೊಳ್ಳುವಂಥದ್ದು, ನಿತ್ಯ ಸಾಯ್ತದೆ ಅಂತ ಭಾವಿಸುವಂಥದ್ದು. ತಥಾಪಿ ತ್ವಂ ಮಹಾಬಾಹೋ. ಹಾಗಾಗಿ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ನೈನಂ ಅಂತಂದ್ರೆ ಇಲ್ಲಿ ಬಿಡಿಸಿದಾಗ ಇದಕ್ಕೆ ನ ಏನಂ ಅಂತ ಆಗತ್ತೆ. ನೈನಂ ಅಂತ ಕರೀತಾರೆ. ನ ಏನಂ ಅಂದಾಗ ಎಂದಿಗೂ ಆತ್ಮದ ವಿಚಾರದಲ್ಲಿ ನೀನು ಶೋಕಿಸುವ ಕಾರಣ ಇಲ್ಲ ಅಂತ ಹೇಳಿ ಕೊನೆಯ ಲೈನಲ್ಲಿ ಹೇಳ್ತಾರೆ. ಸೊ ಏನಿದೆ ಆತ್ಮದ ಲಕ್ಷಣ ಇಲ್ಲಿ? ಮತ್ತೆ ನಿತ್ಯ ಜಾತಂ, ಸದಾ ಹುಟ್ಟುವುದೆಂದು ಯಾರು ತಿಳ್ಕೊಳ್ತಾರೋ. ನಿತ್ಯಂ ಮನ್ಯಸೇ ಮೃತಂ ಅಂದ್ರೆ ಶಾಶ್ವತವಾಗಿ ಸಾಯುತ್ತದೆ ಅಂತ ಯಾರು ಭಾವಿಸ್ತಾರೋ. ಹಾಗೆ ಇದಕ್ಕೆಲ್ಲ ಕೂಡ ನೀನು ಶೋಕಿಸೋ ಅವಶ್ಯಕತೆ ಇಲ್ಲ ಅರ್ಜುನ ಅಂತ ಹೇಳಿ ಹೇಳ್ತಾ ಇರೋ. ಕಂಟಿನ್ಯೂ ಮಾಡಿ ಮಾತಾಜಿ. ಅಲ್ಪ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಶ್ಲೋಕ 26. ಅಥ ಚೈನಂ ನಿತ್ಯಜಾತಂ ನಿತ್ಯಂ ಮಾ ಮನಸಿ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಸೂಚಿತುಮರ್ಹಸಿ. ಹರೇ ಕೃಷ್ಣ ಇಲ್ಲಿ ನೀವು ಮಾತಾಜಿ. ಒಂದು ಮನ್ಯಸೆ ಅಂತ ಹೇಳ್ಬೇಕು. ನಕ್ಕೆ ಯಾವತ್ತಿದೆ. ಮನ್ಯಸೆ. ಆಮೇಲೆ ಮನ್ಯ. ವೆರಿ ಗುಡ್. ಮನ್ಯಸೆ. ಹರೇ ಕೃಷ್ಣ. ಅಂಬಿಕಾ. ಮಹಾಬಾಹೋ. ಮಹಾಬಾಹೋ. ಬಾಹು ಅನ್ಬೇಡಿ ನೀವು. ಬಾಹೋ ಹೋ ಇದೆ ಅಲ್ಲಿ. ಬಾಹೋ. ಮತ್ತೆ ಇಲ್ಲಿ ಇಲ್ಲಿ ಸೋಚಿತು ಇಲ್ಲ, ಸಣ್ಣ ಸ ಇಲ್ಲ ಇಲ್ಲಿ. ಶೋ ಇದೆ. ಶೋಚಿತು ಅರ್ಹಸಿ.
ಶೋಚಿತು ಅರ್ಹಸಿ. ಶೋಚಿತುಂ ಅಂತ ಕರಿಬೇಕು ಅದಕ್ಕೆ. ಶೋಚಿತುಂ ಅರ್ಹಸಿ. ಶೋಚಿತುಂ ಅರ್ಹಸಿ. ಸರಿ, ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಹಠಾ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಮರ್ಹಸಿ ಅನ್ಬೇಡಿ, ಮ ಹಕ್ಕೆ ಕೂಡಿಸ್ಬೇಡಿ. ಶೋಚಿತು ಮ ಈ ಕಡೆ ತಗೋಬೇಕು ಹಿಂದೆ, ಅರ್ಹಸಿ ಮುಂದೆ ತಗೋಬೇಕು, ಹಚ್ಚಬೇಕು ಅಲ್ಲಿ. ಶೋಚಿತು ಅರ್ಹಸಿ. ಶೋಚಿತುಂ ಅರ್ಹಸಿ. ಅರ್ಹಸಿ. ಹರೇ ಕೃಷ್ಣ ಮಾತಾಜಿ. ಅರ್ಹಸಿ. ಅಂಕಿತಾ ಮಾತಾಜಿ. ಹೀಗೆ ಸ್ಲೋ ಆಗಿ ಹೇಳ್ಬೇಕು. ಈಗ ಹೀಗೆ ಹೇಳಿದ್ರಲ್ಲ ಅಂಬಿಕಾ ಮಾತಾಜಿ ಅವರು, ಯಾರಿಗೆ ಬರೋದಿಲ್ವೋ ಅವರು ಸ್ಲೋ ಆಗಿ ಒಂದೊಂದು ಪದವನ್ನು ನೋಡ್ಕೊಂಡು ಹೋಗಿ ಹೇಳ್ಬೇಕು. ಹರೇ ಕೃಷ್ಣ ಮಾತಾಜಿ. ಅಂಕಿತಾ ಮಾತಾಜಿ. ಹರೇ ಕೃಷ್ಣ. ನಾವು ಹರೇ ಕೃಷ್ಣ ಮಾತಾಜಿ. ಬರ್ತೇವೆ ಮಾತಾಜಿ ಅಲ್ಲಿ. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಅನುಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಅತ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಡಾಕ್ಟರ್ ಕೃಷ್ಣಮೂರ್ತಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನಯನಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಡಾಕ್ಟರ್ ಸುನೀತಾ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ನೆಕ್ಸ್ಟ್ ಶ್ಲೋಕ ಹೇಳಿ ಸುನೀತಾ ಮಾತಾಜಿ ನೀವು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 227ನೇ ಶ್ಲೋಕ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರ್ಯರ್ಥೇ ನ ತ್ವಂ ಶೋಚಿತುಮರ್ಹಸಿ. ಇದು ಸ್ವಲ್ಪ ತಿಳ್ಕೊಳ್ಬೇಕು. ಇಲ್ಲಿನೂ ಕೂಡ ಸ್ವಲ್ಪ ಜಟಿಲ. ಬಿಡಿಸಿ ಹೇಳ್ತೀನಿ ನೋಡಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ. ಯು ಇದೆ, ತಕ್ಕೆ ಉ ಸ್ವರ ಇದೆ. ತ ಅನ್ನೋ ವ್ಯಂಜನಕ್ಕೆ ಉ ಅನ್ನೋ ಸ್ವರ ಇದೆ. ತು ಆಯ್ತು. ಮತ್ತೆ ಕೆಳಗಡೆ ಏನಿದೆ, ಯ ಒತ್ತಿದೆ, ತ್ಯೂ ಆಯ್ತು. ಸೊ ಹಾಗಾಗಿ ಮುಂದೆ ವಿಸರ್ಗ ಇದೆ. ಹಾಗಾಗಿ ಅದಕ್ಕೆ ತ್ಯುಹು ಅಂತ ಹೇಳ್ಬೇಕು. ಮೃತ್ಯುಹು. ಧ್ರುವಂ ಧ್ರುವಂ ನೋಡಿ, ಇಲ್ಲಿ ಅರ್ಕಾವಳಿನೂ ಕೂಡ ಇದೆ, ಮತ್ತೆ ಕೆಳಗಡೆ ರ ಒತ್ತು ಕೂಡ ಇದೆ. ಧ್ರುವಂ ಅಂತ ಕರೀತಾರೆ. ಧ್ರುವಂ ಜನ್ಮ ಮೃತಸ್ಯ ಚ. ಮೃ ಕಡೆ ಒಳಗಡೆ ಕೆಳಗಡೆ ಒಟ್ರ ಸುಳಿ ಇದೆ. ಹಾಗಾಗಿ ಅದು ರು ಋಷಿರು ಬರುತ್ತೆ. ಮೃತಸ್ಯ ಚ. ಇಲ್ಲಿ 3ನೇ ಲೈನ್ ಅಲ್ಲಿ ನೋಡಿದಾಗ ತಸ್ಮಾದ್ ಪರಿಹಾರೇರ್ಥೆ. ಪರಿಹಾರೇ ರಿಯಕ್ಕೆ ಅರ್ಕಾವಳಿ ಇದೆ. ಹಾಗಾಗಿ ನಾವು ಯ ಅನ್ನೋಕ್ಕಿಂತ ಮುಂಚೆ ರ ಅನ್ಬೇಕು. ಪರಿಹಾರ್ ಏ ದೀರ್ಘ ಇದೆ, ಹಾಗೆ ಎಳಿಬೇಕು. ಪರಿಹಾರೇರ್. ಮತ್ತೆ ಥಕ್ಕೆ ಅರ್ಕಾವಳಿ ಇದೆ. ಪರಿಹಾರೇರ್ ಥೇ. ಥ ಅನ್ನೋಕ್ಕಿಂತ ಮುಂಚೆ ರ ಹೇಳ್ಬೇಕು. ಆಮೇಲೆ ಥೇ ಅನ್ನೋದು ಎಳಿಬೇಕು. ತಸ್ಮಾತ್ ಪರಿಹಾರ್ಯರ್ಥೇ ಕೂಡಿ ಹೇಳ್ಬೇಕು. ಬಿಟ್ರೆ ನೀವು ಬಿಡಿಸೋದಾದ್ರೆ ತಸ್ಮಾತ್ ಅಪರಿಹಾರ್ಯೇ ಅರ್ಥೇ 3 ಭಾಗ ಮಾಡ್ತೇವೆ ಇಲ್ಲಿ. ಮೊದಲೇದು ಯಾವುದು? ತಸ್ಮಾತ್. ತಸ್ಮಾತ್ ಇದ್ದು ಥ ಆಗುತ್ತೆ. ತಸ್ಮಾತ್ ವ್ಯಂಜನ ತ. ಆಮೇಲೆ ಅಲ್ಲಿ ಬರುತ್ತೆ, ಅಪರಿಹಾರ್ಯೇ. ಆಮೇಲೆ ಮುಂದೆ ಅರ್ಥೇ. ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ಆಗತ್ತೆ. ಸೊ ಬೆಟರ್, ನಮ್ಗದು ರಾಗ ಬರಲ್ಲ,
ಕೂಡಿಸಿ ಹೇಳಿದಾಗ ತಸ್ಮಾತ್ ಪರಿಹಾರ್ಯರ್ಥೇ ನ ತ್ವಂ ಶೋಚಿತುಂ ಅರ್ಹಸಿ. ಇದು ಕೂಡ ನಿಮಗೆ ಗೊತ್ತು, ದುಃಖಿಸುವ ಅವಶ್ಯಕತೆ ಇಲ್ಲ. ಶೋಚಿತುಂ ಅರ್ಹಸಿ ಇದ್ರ ಒಂದು ಅರ್ಥ ನೋಡಿದಾಗ ಮತ್ತೆ ಭಗವಂತ ಹೇಳ್ತಾನೆ, ಜಾತಸ್ಯ ಹಿ ಧ್ರುವ ಮೃತ್ಯು. ಜಾತಸ್ಯ ಅಂದ್ರೆ ಹುಟ್ಟಿದವನು, ಹಿ ಅಂದ್ರೆ ಖಂಡಿತವಾಗಿಯೂ, ಧ್ರುವ ಅಂತಂದ್ರೆ ನಿಶ್ಚಿತವಾಗಿ, ಮೃತ್ಯು ಅಂದ್ರೆ ಹುಟ್ಟಿದವನು ಸಾಯ್ಲೇಬೇಕು. ಧ್ರುವಂ ಜನ್ಮ ಮೃತಸ್ಯ ಚ. ಆಮೇಲೆ ಮರಣಾನಂತರ ಏನಾಗತ್ತೆ? ಧ್ರುವಂ ಅಂತಂದ್ರೆ ನಿಶ್ಚಿತವಾಗಿಯೂ ಕೂಡ ಏನಾಗುತ್ತೆ? ಜನ್ಮ. ಮತ್ತೆ ನಿಶ್ಚಿತವಾಗಿ ಅವನು ಜನ್ಮ ಪಡಿತಾನೆ. ಆಮೇಲೆ ಖಂಡಿತವಾಗಿ ಮತ್ತೆ ಹುಟ್ಟುತ್ತಾನೆ. ಮರಣಾನಂತರ ಮತ್ತೆ ಜನ್ಮ ಮೃತಸ್ಯ ಚ. ಮತ್ತೆ ಮರಣಾನಂತರ ಮತ್ತೆ ಹುಟ್ಟಿ ಬರ್ತಾನೆ. ತಸ್ಮಾತ್ ಅಂದ್ರೆ ಅದ್ರಿಂದ, ಅಪರಿಹಾರ್ಯ ಅರ್ಥೆ, ತಸ್ಮಾತ್ ಪರಿಹಾರ್ಯ ಅರ್ಥೆ. ಹಾಗಾದ್ರಿಂದ ಅನಿವಾರ್ಯವಾದಂತಹ ನಿನ್ನ ಕರ್ತವ್ಯ ಪಾಲನೆಯನ್ನ ಮಾಡುವುದಕ್ಕೆ ನೀನು ಶೋಕಿಸಬೇಡ. ನತ್ವಂ ಅರ್ಥೆ ಅಂತಂದ್ರೆ ಏನಿಲ್ಲಿ ಹೇಳ್ತಾ ಇರುವಂತದ್ದು ಈ ವಿಚಾರದಲ್ಲಿ ಅಂತ. ಸೊ ಹಾಗಾಗಿ ಇಂಥ ವಿಚಾರದಲ್ಲಿ ಅಂದ್ರೆ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ಅಂತ ಅರ್ಥ. ಶೋಚಿತು ಅರ್ಹಸಿ ನ ತ್ವಂ ಶೋಚಿತು ಅರ್ಹಸಿ ಅಂದ್ರೆ ನೀನು ದುಃಖಿಸೋ ಅವಶ್ಯಕತೆ ಇಲ್ಲ, ನೀನು ದುಃಖಿಸಬಾರದು ಅಂತ ಹೇಳ್ತಾನೆ. ಸೊ ಹುಟ್ಟಿದವನು ಸಾಯಲೇಬೇಕು, ಸತ್ತ ಮೇಲೆ ಮತ್ತೆ ಖಂಡಿತವಾಗಿ ಅವನು ಹುಟ್ಟಿ ಬರ್ಲೇಬೇಕು. ಆದ್ರಿಂದ ಇದು ನಿನ್ನ ಕರ್ತವ್ಯ ಅನಿವಾರ್ಯವಾಗಿದೆ, ನೀನು ಇದಕ್ಕೆ ಶೋಕಿಸಬಾರದು ಅಂತ ಹೇಳ್ತಾನೆ ಭಗವಂತ ಅರ್ಜುನನಿಗೆ. ಕಂಟಿನ್ಯೂ ಮಾಡಿ ಸುನೀತಾ ಮಾತಾಜಿ. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಸುನೀತಾ ಮಾತಾಜಿ, ಗಾಯತ್ರಿ ಮಾತಾಜಿ, ಹರೇ ಕೃಷ್ಣ. ಜಾತಸ್ಯ ಹಿ ಧ್ರುವೋ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರ್ಯೇತೆ ನ ತ್ವಂ ಶೋಚಿತುಮರ್ಹಸಿ. ಗೀತಾ ಮಾತಾಜಿ, ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ನಾನು ಕರೆದ್ರಲ್ಲ. ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದ ಪರಿಹಾರ್ಯೇರ್ತೆ ನ ತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಗೀತಾ ಮಾತಾಜಿ. ಹರೇ ಗೀತಾ ಕೃಷ್ಣ ಮಾತಾಜಿ. ಶ್ಲೋಕ ಜಾತಸ್ಯ 27. ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾತ್ ಪರಿಹಾರ್ಯರ್ಥೇ ನ ತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಶ್ಲೋಕ ಎಂ ಮಾತಾಜಿ, 27. ಹರೇ ಕೃಷ್ಣ. ಹರೇ ಕೃಷ್ಣ ಗೀತಾ ಎಂ ಮಾತಾಜಿ. ಯಾರು ಹೇಳ್ತಾ ಇಲ್ವಲ್ಲ? ನಾನು ಹೇಳಿ ಮಾತಾಜಿ. ಗೀತಾ ಕೋಡಿಕಲ್. ಹೇಳಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ ಜಾತಸ್ಯ ಹಿ 27. ಧ್ರುವೋ ಧ್ರುವಂ ಜನ್ಮ ಮೃತ್ಯುಶ್ಚ ಚ ತಸ್ಮಾದ ಪರಿಹಾರಾರ್ಥೇ ನ ತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ ಮಾತಾಜಿ. ಕೋಡಿಕಲ್ ಮಾತಾಜಿ. ಶ್ಲೋಕ 27. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯೇತೆ ನ ತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಜ್ಯೋತಿಶ್ರೀ ಮಾತಾಜಿ. ಹರೇ ಗೀತಾ ಕೃಷ್ಣ. ಎಂ ಮಾತಾಜಿ ಆಯ್ತಲ್ಲ ಮಾತಾಜಿ? ಆಯ್ತು ಮಾತಾಜಿ ಅವ್ರು. ಹೇಳಿ ಶ್ಲೋಕ ಮಾತಾಜಿ. 27. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾತ್ ಪರಿಹಾರ್ಯೇರ್ತೆ ನ ತ್ವಂ ಶೋಚಿಸುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಶೋಚಿತುಂ ನ ತ್ವಂ ಶೋಚಿತುಂ ಅರ್ಹಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಕನಕಲಕ್ಷ್ಮಿ ಮಾತಾಜಿ. ನೆಕ್ಸ್ಟ್ ಒಂದ್ ನಿಮಿಷ ಮಾತಾಜಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಆಮೇಲೆ ಅವ್ರು ಹೇಳಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನಾ. ಇವಾಗ ಹೇಳ್ತೀನಿ ನೋಡಿ. ಅವ್ಯಕ್ತಾದೀನಿ, ಇಲ್ಲಿ 2 ಪದ ಇದೆ. ಅವ್ಯಕ್ತ ಆದಿನಿ, ಯಾಕಂದ್ರೆ ಕಕ್ಕೆ ಆ ಇದೆ ಸ್ವರ, ಹಾಗಾಗಿ ಮುಂದೆ ಅದು ಆದೀನಿ ಆಗತ್ತೆ. ಅವ್ಯಕ್ತ ಆದೀನಿ ಅಂದ್ರೆ ಪ್ರಾರಂಭದಲ್ಲಿ ಅವ್ಯಕ್ತವಾಗಿರುವಂತದ್ದು, ಅಂದ್ರೆ ಮೊದಲು ಕಾಣೋದಿಲ್ಲ. ಭೂತಾನಿ ಅಂದ್ರೆ ಯಾವುದು? ಭೂತಾನಿ ಅಂದ್ರೆ ಸೃಷ್ಟಿಯಾದ ಎಲ್ಲವೂ ಕೂಡ. ವ್ಯಕ್ತ ಮಧ್ಯಾನಿ ಭಾರತ,
ವ್ಯಕ್ತ ಮಧ್ಯಾನಿ ಅಂದ್ರೆ ವ್ಯಕ್ತ ಅಂತಂದ್ರೆ ವ್ಯಕ್ತವಾಗುವಂಥದ್ದು, ಮಧ್ಯಾನಿ ಅಂದ್ರೆ ಮಧ್ಯದಲ್ಲಿ. ಭಾರತ ಅಂದ್ರೆ ಭರತ ಕುಲದ ವಂಶದವನೇ ಭಾರತ ಅಂತ ಅರ್ಜುನನಿಗೆ ಸಂಬೋಧನೆ ಮಾಡ್ತಾ ಇದ್ದಾನೆ ಭಗವಂತ. ಅವ್ಯಕ್ತ ನಿಧನಾನ್ಯೇವ, ಅವ್ಯಕ್ತ ಅಂತಂದ್ರೆ ವ್ಯಕ್ತವಾಗದೇ ಇರುವಂತದ್ದು, ಎರಡು ಪದ ಇದೆ, ಅವ್ಯಕ್ತ ನಿಧನಾನಿ ಅಂತ. ಅವ್ಯಕ್ತ ಅಂದ್ರೆ ವ್ಯಕ್ತವಾಗದೇ ಇರುವಂತದ್ದು, ನಿಧನಾನಿ ಅಂದ್ರೆ ನಾಶ ಹೊಂದುವಂಥದ್ದು ಅಂತ. ಏವ ಅವೆಲ್ಲವೂ ಹಾಗೆಯೇ, ತತ್ರ ಅಂದ್ರೆ ಅದ ಕಾರಣ, ಕಾ ಪರಿದೇವನ ಅಂದ್ರೆ ಶೋಕ ಹೇಳ್ತಾ ಇರುವಂಥದ್ದು, ಅಂದ್ರೆ ಶೋಕಕ್ಕೆ ಕಾರಣವೆಲ್ಲಿ ಅಂತ ಹೇಳಿ ಪರಿದೇವನ ಅಂತ ಹೇಳ್ತಾ ಇರುವಂಥದ್ದು. ಅನುವಾದದಲ್ಲಿ ಈ ಅವ್ಯಕ್ತಾದೀನಿ ಭೂತಾನಿ ಅಂದ್ರೆ ಸೃಷ್ಟಿಯಾದ ಎಲ್ಲಾ ಜೀವಿಗಳು ಮೊದಲು ಕಾಣಿಸೋದಿಲ್ಲ, ಅದಕ್ಕಾಗಿ ಅವ್ಯಕ್ತಾದೀನಿ ಭೂತಾನಿ ಅಂತ ಹೇಳ್ತಾ ಇರುವಂಥದ್ದು. ಆಮೇಲೆ ಯಾವಾಗ ಕಾಣಿಸುತ್ತೆ? ವ್ಯಕ್ತ ಮಧ್ಯಾನಿ ಭಾರತ, ಮೊದಲು ಕಾಣೋದಿಲ್ಲ, ಆದ್ರೆ ಮಧ್ಯ ಕೆಲ ಕಾಲ ಕಾಣಿಸುತ್ತೆ. ಮತ್ತು ಏನಾಗುತ್ತೆ? ಅವ್ಯಕ್ತ ನಿಧನಾನ್ಯೇವ, ಆಮೇಲೆ ನಾಶವಾದ ಮೇಲೆ ಅವು ಕಾಣಿಸೋದಿಲ್ಲ. ಅವ್ಯಕ್ತ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಕಾಣಿಸೋದಿಲ್ಲ, ನಿಧನಾನ್ಯೇವ. ಆಮೇಲೆ ಅದಕ್ಕಾಗಿ ತತ್ರ, ತತ್ರ ಅಂದ್ರೆ ಆದ ಕಾರಣ, ಕಾ ಯಾಕೆ ನೀ ಶೋಕಿಸ್ತೀಯಾ ಅಂತ ಹೇಳಿ ಕೃಷ್ಣಾರ್ಜುನ್ಗೆ ಹೇಳ್ತಾ ಇರುವಂತದ್ದು. ಸೃಷ್ಟಿಯಾದ ಎಲ್ಲ ಜೀವಿಗಳು ಮೊದಲು ಕಾಣಿಸೋದಿಲ್ಲ, ಆಮೇಲೆ ಮಧ್ಯ ಕೆಲ ಕಾಲ ಕಾಣಿಸುತ್ತೆ, ಆಮೇಲೆ ಮತ್ತೆ ನಾಶವಾಗತ್ತೆ. ಹೀಗಾಗಿರುವಾಗ ನೀನ್ ಯಾಕೆ ಶೋಕಕ್ಕೆ ಶೋಕ ಮಾಡ್ತೀಯಾ? ಶೋಕಕ್ಕೆ ಕಾರಣ ಎಲ್ಲಿದೆ ಅಂತ ಹೇಳುದು. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಯಾರಿವ್ರು? ಕನಕಲತಾ ಕನಕಲತಾ ಮಾತಾಜಿ ಹೇಳಿ. ಕನಕಲತಾ ಮಾತಾಜಿ, ಸೌಮ್ಯ ಮಾತಾಜಿ, ಸೌಮ್ಯಶ್ರೀ ಮಾತಾಜಿ, ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ, ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಲಲಿತಾ ಮಾತಾಜಿ, ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ. ಕೇಳ್ತಾ ಇಲ್ಲ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ ದೇವನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಭೂಮಿಕಾ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರೆದ್ರ ನನ್ನ? ಹೌದು ಮಾತಾಜಿ. ಅವ್ಯಕ್ತಾದೀನಿ ಭಾರತಾನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತಾನಿ ಧನಾನೈವ ತತ್ರ ಕಾ ಪರಿದೇವನ. ಅದೇ ನೈ ಇಲ್ಲ ಮಾತಾಜಿ, ನಾನ್ಯೇವ, ನೇ ಏ ಬರ್ಬೇಕು, ನೇವ್, ನೈವ ಅಲ್ಲ, ನೇವ್. ನೇವ್ ಅವ್ಯಕ್ತಾನಿ ದಾನ ನೇವ್ ನೇವ ಅವ್ಯಕ್ತ ಅವ್ಯಕ್ತ ನಿಧನಾನ್ಯೇವ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ದೇವನ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭೂಮಿಕಾ ಮಾತಾಜಿ. ಭೂಮಿಕಾ ಮಾತಾಜಿ. ಓದಿದ್ದಿಲ್ಲ ಮಾತಾಜಿ. ಓದಿದ್ರಾ? ಹರೇ ಮಾತಾಜಿ. ಓದ್ಬೋದಾ ಮಾತಾಜಿ? ಯಾರು ಮಾತಾಜಿ? ನೆಕ್ಸ್ಟ್ ಹೋಗುವ. ನೆಕ್ಸ್ಟ್ ಓದಿ ಮಾತಾಜಿ ನೀವು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 29ನೇ ಶ್ಲೋಕ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೇನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್.
ಹರೇ ಕೃಷ್ಣ. ಸ್ಲೋ ಆಗಿ ಹೇಳ್ತೀನಿ ನೋಡಿ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಕಶ್ಚಿತ್ ಏನಂ ಅಂತ ಕರೀತಾರೆ ಅಲ್ಲಿ. ಕಶ್ಚಿದೇನಂ ಅಂತ ಆಗತ್ತೆ ಕೂಡಿದಾಗ. ಆಶ್ಚರ್ಯವದ್ ವದತಿ. ವದ ಅನ್ನಂಗಿಲ್ಲ, ವದ್ ವ್ಯಂಜನ ಇದೆ. ಆಶ್ಚರ್ಯವದ್ ವದತಿ ತಥೈವ, ದೊಡ್ಡ ಥ ಇದೆ, ಹಾಗಾಗಿ ತಥೈವ ಚಾನ್ಯಃ. ಆಶ್ಚರ್ಯ ವತ್, ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ. ಇದನ್ನ ನಾವು ಬಿಡಿಸಿದಾಗ ಇಲ್ಲಿ 4 ಪದಗಳಾಗತ್ತೆ, ಚಿಕ್ಕದು. ಅಂದ್ರೆ ಆಶ್ಚರ್ಯವತ್ ಚ ಏನಂ ಅನ್ಯಃ ಅಂತ ಕರೀತಾರೆ. ಆಶ್ಚರ್ಯವತ್ ಚ ಏನಂ ಅನ್ಯಃ. ಆಶ್ಚರ್ಯವಚ್ಚೈನ ಮನ್ಯಃ ಅಂತ ಕರೀತಾರೆ. ಆಶ್ಚರ್ಯವಚ್ಚೈನ ಮನ್ಯಃ ಕೂಡಿಸಿ ಹೇಳ್ಬೇಕು. ಆಶ್ಚರ್ಯವಚ್ಚೈನ ಮನ್ಯಃ ಅಂತ. ನಿಮ್ಗೆ ಒಂದ್ ವೇಳೆ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆಶ್ಚರ್ಯವಚ್ಚೈನಂ ಅನ್ಯಃ ಅಂತ ಹೇಳಿ. ಆಶ್ಚರ್ಯವಚ್ಚೈನಂ ಅನ್ಯಃ, ಕೇವಲ ಲಾಸ್ಟ್ ಪದ ಮಾತ್ರ ಅನ್ಯಃ ಹಚ್ಬೇಕು ಮ ಆದ್ಮೇಲೆ, ಅನ್ಯಃ ಅಂತ ಹೇಳಿ. ಮತ್ತೆ ಬಿಡಿಸ್ಲಿಕ್ಕೆ ಆಗಲ್ಲ ಇಲ್ಲಿ. ಆಶ್ಚರ್ಯವಚ್ಚೈನ ಮನ್ಯಃ ಶೃಣೋತಿ. ಶ್ರುತ್ವಾ ಏನಂ, ಇಲ್ಲಿ ಕೂಡ ಅವಗ್ರಹ ಇದೆ, ಎಸ್ ಅಂತ ಹೇಳಿ. ಶ್ರುತ್ವಾ ಅಪಿ ಏನಂ ಅಂತ ಕರೀತಾರೆ. ಶ್ರುತ್ವಾಪ್ಯೇನಂ, ಶ್ರುತ್ವಾ ಅಪಿ ಏನಂ 3 ಪದ ಕೂಡಿ ಶ್ರುತ್ವಾಪ್ಯೇನಂ ಆಗತ್ತೆ. ವೇದ ನಚೈವ ಕಶ್ಚಿತ್ ಅಂತ. ಓಕೆ, ನೆಕ್ಸ್ಟ್ ಯಾರು ಹೇಳ್ತಾ ಇದ್ರು? ಮಾತಾಜಿ ಇದ್ರ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದಾರಲ್ಲ, ಅವ್ರು ಮೊದ್ಲು ಕರೆದಿದ್ದೆ, ಹೋಗಿದ್ದೆ, ಅವ್ರು ಇರ್ಲಿಲ್ಲ ಮಾತಾಜಿ. ಇವರು ಮಾನಸ ರಮೇಶ್ ಅವ್ರಿಗೆ ಹೇಳಿ, ಅವರು ಇರ್ಲಿಲ್ಲ ಮಧ್ಯದಲ್ಲಿ. ಹೌದು, ಹೇಳಿ ಇರ್ಲಿಲ್ಲ ಮಾತಾಜಿ. ಹೇಳಿ ಹರೇ ಮಾತಾಜಿ. ಹರೇ ಕೃಷ್ಣಾಜಿ. ಕೃಷ್ಣ. ಮಾತಾಜಿ ಒಂದ್ಸರಿ ಓದ್ತೀರಾ ಮಾತಾಜಿ? ನೀವ್ ಯಾಕೆ ಮಧ್ಯದಲ್ಲಿ ಇರ್ಲಿಲ್ಲ? ನೀವು ದಲ್ಲಿ ಬಂದಾಗ ಇರ್ಲಿಲ್ಲಲ್ಲ ನೀವು. ಮಾತಾಜಿ ಅದು ಫೋನು ಇದಾಗ್ತಾ ಇತ್ತು, ಹೋಗಿ ಹೋಗಿ. ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಾ? ಸರಿ ಸರಿ, ಹೇಳ್ತೇನೆ ನೋಡಿ ನಮ್ಮೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ. ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಹರೇ ಕೃಷ್ಣ ಗೊತ್ತಾಯ್ತಾ? ಮಾತಾಜಿ. ಹೇಳಿ. ಮಾತಾಜಿ, ಶ್ಲೋಕ 29. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್ ಏನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ಆಶ್ಚರ್ಯವಚ್ಚೈನಂ ಅನ್ಯಃ ಶೃಣೋತಿ. ಶ್ರುತ್ವಾಪಿ ಏನಂ ವೇದ ನ ಚೈವ ಕಶ್ಚಿತ್. ಹರೇ ಕೃಷ್ಣ. ಆಶ್ಚರ್ಯವಚ್ಚೈನಂ ಅನ್ಯಃ ಶೃಣೋತಿ. ಆಶ್ಚರ್ಯ ಅನ್ಯಃ ಶೃಣೋತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಧುರ ವೆಂಕಟೇಶ್ ಮಧುರ ವೆಂಕಟೇಶ್ ಓದಿದಾರ ಅನ್ಸತ್ತ. ಇಲ್ಲ ಓದಿದಾರ ಅವರು? ಇಲ್ಲ ಓದಿಲ್ಲ, ಒಂದ್ಸಲಿನೂ ಓದಿಲ್ಲ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ. ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಹರೇ ಕೃಷ್ಣ ಮಾತಾಜಿ, ನಿಮ್ಮನ್ನ ಧನ್ಯವಾದಗಳು. ತುಂಬಾ ಸಲ ಕೂಗಿದ್ರು ಅವರು, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಲಾಸ್ಟ್ ಯಾರು ಉಳಿದಿದ್ದಾರೆ ನೋಡಿ ಮಾತಾಜಿ ಹೇಳೋರು. ಹೋಲ್ಡ್ ಆಗ್ಬಿಟ್ಟಿತ್ತು. ಎಲ್ಲರೂ ಆಗಿದೆ, ಈಗ ಹೇಳಿಸ್ಲಾ? ಎಲ್ರದ್ದು ಆಗಿದೆಯಾ? ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ಲಾ? ಶ್ಲೋಕ 29. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ. ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಹರೇ ಕೃಷ್ಣ ಪಾರ್ವತಮ್ಮ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ.
ಪಾರ್ವತಮ್ಮ ಹರೇ ಮಾತಾಜಿ, ಕೃಷ್ಣ ರತ್ನ ಮಾತಾಜಿ, ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಶ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಹರೇ ಕೃಷ್ಣ. ನೆಕ್ಸ್ಟ್ ಲಾಸ್ಟ್ ಶ್ಲೋಕಿಗೆ ರತ್ನಮ್ಮ ಹೋಗೋಣ. ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ಲಾಸ್ಟ್ ಶ್ಲೋಕಕ್ಕೆ ಹೋಗೋಣ. ಆಯ್ತು ಮತ್ತೆ. ಇವತ್ತಿನ ದಿನದ ಕೊನೆಯ ಶ್ಲೋಕ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 30ನೇ ಶ್ಲೋಕ. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಇನ್ನೊಮ್ಮೆ ಹೇಳ್ತೇನೆ ನೋಡಿ ಸ್ಲೋ ಆಗಿ. ದೇಹಿ ನಿತ್ಯಂ, ಇಲ್ಲಿ ಸ್ಪ್ಲಿಟ್ ಮಾಡ್ಬೇಕು. ನಿತ್ಯಂ ಅವಧ್ಯೋಯಂ, ದೇಹಿ ನಿತ್ಯಂ ಆದ್ಮೇಲೆ ಹಚ್ಬೇಕಲ್ಲಿ ಆಡ್ ಮಾಡ್ಬೇಕು. ಅವಧ್ಯೋಯಂ ಮತ್ತೆ ಅವಗ್ರಹ ಇದೆ, ಬರುತ್ತೆ. ಹಾಗಾಗಿ ಅಲ್ಲಿ ಕೂಡಿ ಇದು ಪೂರ್ವ ರೂಪ ಸಂಧಿ ಆಗಿದೆ. ಸೊ ಹಾಗಾಗಿ ಅವಧ್ಯೋಯಂ ಕೂಡಿನೇ ಹೇಳಿ. ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ. ಇದರ ಒಂದು ಅನುವಾದ, ಭರತ ವಂಶಜಾದ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ದೇಹಿ ನಿತ್ಯಂ ಅವಧ್ಯೋಯಂ ಅಂತ. ಅಂದ್ರೆ ದೇಹಿ ಅಂದ್ರೆ ಭೌತಿಕ ಶರೀರದ ಒಡೆಯ, ನಿತ್ಯಂ ಅಂದ್ರೆ ಶಾಶ್ವತವಾಗಿರುವಂಥದ್ದು, ಅವಧ್ಯೋಯಂ ಅಂತಂದ್ರೆ ಕೊಲ್ಲಲ್ಪಡುವಂಥವನು. ಇಲ್ಲಿ ಈ ದೇಹದಲ್ಲಿ ವಾಸಿಸುವವನನ್ನ ಎಂದೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಫಸ್ಟ್ 2 ಲೈನಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ತಸ್ಮಾತ್ ಅಂದ್ರೆ ಆದ್ದರಿಂದ, ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ, ಹಾಗಾಗಿ ನೀನು ಯಾವ ಜೀವಿಗಾಗಿಯೂ ಕೂಡ ದುಃಖಿಸುವ ಅವಶ್ಯಕತೆ ಇಲ್ಲ, ದುಃಖಿಸುವ ಕಾರಣ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಹೇಳಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಹೇಳಿದ್ದಾರೆ ಮಾತಾಜಿ ಅವರು. ರತ್ನ ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೇಳ್ಸಿ, ನೀವು ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೇಳ್ಸಿ. ಇಲ್ಲ ಇವ್ರ ಹೇಳಿಲ್ಲ ಉಮಾದೇವಿ ಮಾತಾಜಿ. ಹೇಳಿ. ವಂಶ ಮಾತಾಜಿ, ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಾ ಶೋಚಿತುಮರ್ಹಸಿ. ಹರೇ ಕೃಷ್ಣ. ನ ತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಲ್ಲರೂ ಒಂದ್ ನಿಮಿಷ, ಎಲ್ಲರೂ ಶೋಚಿತು ಮರ್ಹಸಿ ಅನ್ಬೇಡಿ. ಶೋಚಿತು ಬೇರೆ ಹೇಳ್ತೀರಾ, ಮರ್ಹಸಿ ಅಂತ ಹೇಳ್ತೀರಾ. ಶೋಚಿತುಂ ಅರ್ಹಸಿ. ಶೋಚಿತುಂ ಅರ್ಹಸಿ. ಸರ್ವಜ್ಞ. ಸರಿ ಸರಿ. ವೆಂಕಟೇಶ್ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ದೇಹಿ ನಿತ್ಯಮಧ್ಯೋಯಂ ದೇಹಿ ನಿತ್ಯಂ ಅವಧ್ಯೋಯಂ ಹಾಕ್ಬೇಕಲ್ಲ ಅಲ್ಲಿ. ಮಾತಾಜಿ. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೇಳಿ. ಎಲ್ರು ಆದ್ರ ಯೋಗೇಶ್ಗೆ ಹೇಳ್ತೀರಾ? ಸರಿ. ಸೊ ಇದ್ರದೊಂದು ಅರ್ಥ ಹೇಳ್ತೀನಿ ನೋಡಿ. ಯಾವ್ದೋ 29 ನಾನು ಅರ್ಥ ಹೇಳಲಿಲ್ಲ ನಿಮ್ಗೆ. ಹೀಗೆ ಆಶ್ಚರ್ಯವತ್ ಪಶ್ಯತಿ ಅಂದ್ರೆ ಕೆಲವರು ಆತ್ಮವನ್ನ ಆಶ್ಚರ್ಯದಿಂದ ಕಾಣ್ತಾರೆ. ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ಇನ್ನು ಕೆಲವರು ಏನ್ ಹೇಳ್ತಾರೆ, ಆಶ್ಚರ್ಯಕರ ಅಂತ ವರ್ಣಿಸ್ತಾರೆ. ವದತಿ ಅಂದ್ರೆ ಹೇಳುವಂಥದ್ದು, ತುಂಬಾನೇ ಆಶ್ಚರ್ಯಕರವಾಗಿರುವಂಥದ್ದು ಆತ್ಮ ಅಂತ ಹೇಳ್ತಾರೆ. ಆಶ್ಚರ್ಯವಚ್ಚೇನ ಮನ್ಯ ಶೃಣೋತಿ. ಕೆಲವರು ಏನ್ ಹೇಳ್ತಾರೆ, ಈ ಆತ್ಮ ಅನ್ನುವಂಥದ್ದು ಆಶ್ಚರ್ಯಕರ,
ಎನ್ನುವ ಮಾತನ್ನ ಕೇಳ್ತಾರೆ. ಶೃಣೋತಿ ಅಂದ್ರೆ ಕೇಳೋದು. ಮತ್ತೆ ಇನ್ನು ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಇನ್ನು ಕೆಲವರಾದ್ರೆ ಏನ್ ಹೇಳ್ತಾರೆ, ಆತ್ಮದ ವಿಷಯ ಕೇಳಿದ್ರು ಒಂದಿಷ್ಟು ಅರ್ಥ ಮಾಡಿಕೊಳ್ಳಲಾರರು. ಆತ್ಮದ ವಿಷಯ ಎಷ್ಟು ಹೇಳಿದ್ರು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಸೊ ಮತ್ಯಾರು ಇದು ಕೊನೆಯ ಶ್ಲೋಕ ಹೇಳೋರಿದ್ದಾರೋ ಅವರು ಹೇಳ್ಬೋದು ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಂಡು. ಹೇಳ ಮಾತಾಜಿ. ಹೇಳಿ. ಶ್ಲೋಕ 30. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನಾ ತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ದೇಹಿ ನಿತ್ಯಂ ಅವ್ಯವ್ಯಯಂ ದೇಹಿ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಶ್ಲೋಕ 30. ಶ್ಲೋಕ 30. ಹರೇ ಕೃಷ್ಣ. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ. ವೆರಿ ಗುಡ್, ವೆರಿ ನೈಸ್. ಹರೇ ಕೃಷ್ಣ ಮಾತಾಜಿ. ದೇಹಿ ನಿತ್ಯಮವಧ್ಯೋಯಂ ದೇಹಿ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಅರ್ಹಸಿ ಅಂತ ಸೆಪರೇಟ್ ಹೇಳ್ಬಾರ್ದು. ಶೋಚಿತುಂ ಅರ್ಹಸಿ. ನ ತ್ವಂ ಶೋಚಿತಂ ಅರ್ಹಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಶ್ಲೋಕ 30. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ದೇಹಿ ನಿತ್ಯಂ ಅವಧ್ಯೋಯಂ ದೇಹಿ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತು ಅರ್ಹಸಿ. ಹರೇ ಕೃಷ್ಣ ಮಾತಾಜಿ. ಶೋಚಿತು ಅಂದ್ರೆ ನೀವು ಬಿಟ್ರಿ ಅಲ್ಲಿ. ಶೋಚಿತುಂ ಅರ್ಹಸಿ. ಶೋಚಿತುಂ ಅರ್ಹಸಿ. ನ ತ್ವಂ ಶೋಚಿತುಂ ಅರ್ಹಸಿ. ವೆರಿ ಗುಡ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ. ಹರೇ ಕೃಷ್ಣ ಮಾತಾಜಿ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ದೇಹಿ ನಿತ್ಯಮ ಅಧ್ಯೋಯಂ ದೇಹಿ ನಿತ್ಯ ಅವಧ್ಯೋಯಂ ದೇಹಿ ನಿತ್ಯಂ ಇದೆಯಲ್ಲ ಅಲ್ಲಿ ನಿತ್ಯಂ ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತು ಅರ್ಹಸಿ. ಶೋಚಿತುಂ ಒಂದೊಂದು ಅಕ್ಷರ ನೋಡಿ ಅಲ್ಲ. ಶೋಚಿತಂ ಅರ್ಹಸಿ. ಇದು ತಸ್ಮಾತ್. ತಸ್ಮಾತ್ ಸರ್ವಾಣಿ ಭೂತಾನಿ ತಸ್ಮಾತ್ ಅನ್ನಂಗಿಲ್ಲ. ತಸ್ಮಾತ್ ಅಂತಂದ್ರೆ ಅಲ್ಲಿ ಬಂದ ಹಾಗೆ ಸ್ವರ ಕೂಡಿರುತ್ತೆ, ಇಲ್ಲಿ ಕೂಡಿಲ್ಲ, ಸ್ವರ ವ್ಯಂಜನ ಇದೆ, ಹಾಗಾಗಿ ತಸ್ಮಾತ್. ಇನ್ನೊಂದ್ಸಲ ಹೇಳ ಮಾತಾಜಿ. ಬೇಡ 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 ಅಷ್ಟೇ, ಕರೆಕ್ಟ್ ಮಾಡ್ಕೊಳ್ಳಿ ಆಯ್ತಾ. ಸೊ ಹಾಗಿದ್ರೆ ಮೀಟಿಂಗ್ ಎಂಡ್ ಮಾಡೋಣ.
वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो